കാത്തിരുന്നു പല നാളും കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബ്. ನಗರ ಪಂಚಾಯತ್ ಸಭಾಂಗಣ ಕ್ರೀಡಾಂಗಣಕ್ಕೆ ನಾವು ಬರುತ್ತಾ ಇದ್ದೇವೆ. ಬಂಧುಗಳೇ ತಾವು ಈ ಒಂದು ಕಾರ್ಯಕ್ರಮವನ್ನ ಜನಮನ ರಕ್ಷಣೆಗಾಗಿ ದುಡಿಯುವ ನಾವೊಂದೇ, ದೇಶ ನಮಗೊಂದೇ. ಮಾದಕ ದ್ರವ್ಯ ಸೇವನೆ ವಿರುದ್ಧ ಜನಜಾಗೃತಿ ಜಾಥಾ ತಮ್ಮ ದಾರಿ ಮೂಲಕ ಹಾದು ಬರುತ್ತಿದೆ. ಪೇಟೆ ನಾಗರಿಕ ಸಮಿತಿ ಉಳ್ಳಾಳ ಇದರ ವತಿಯಿಂದ ಮಾದಕ ದ್ರವ್ಯ ಸೇವನೆ ವಿರುದ್ಧ ಜಾಥಾ, ಸ್ವಸ್ಥ ಸಮಾಜವನ್ನು ವಿನಾಶಕ್ಕೆ ತಳ್ಳುತ್ತಿರುವ ಅಮಲು ಪದಾರ್ಥಗಳ ವಿರುದ್ಧ ಜನಜಾಗೃತಿ ಅಭಿಯಾನ, ಜನಜಾಗೃತಿ ಜಾಥಾ. കണ്ണിൽ കൽബിൽ ഹബീബി കണ്ടതില്ല ഒരു നാളും കാണാനൊത്തിരി ഹബീബി കാത്തിരുന്നു പല നാളും കണ്ണിൽ കൽബിൽ ഹബീബി കാത്തിരുന്നു പല നാളും. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. ആ സ്നേഹത്താലടുക്കാം ഞാൻ, മോഹത്താലെ പാടാം ഞാൻ. കനവിൽ ഒന്ന് വന്ന്. അസ്സലാമു അലൈക്കും വറഹ്മത്തുള്ളാഹി വബറകാതുഹു. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا إنما الخمر والميسر والأنصاب والأزلام رجز من عمل الشيطان فاجتنبوه لعلكم تفلحون. إنما يريد الشيطان أن يوقي بينكم العداوة والبغضاء في الخمر، أن يوقي بينكم العداوة والبغضاء في الخمر والميسر ويصدكم عن ذكر الله وعن الصلاة فهل أنتم منتهون. صدق الله العلي العظيم. السلام عليكم ورحمة الله. ಸುಂದರವಾಗಿ ಕಿರಾತ್ ಅನ್ನ ನಮಗೆ ತೋರಿಸಿಕೊಟ್ಟಂತ ಜನಾಬ್ ಅಬ್ದುಲ್ ನಾಸಿರ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತಾ ಇದೀಗ ಪ್ರಾಸ್ತಾವಿಕ ಭಾಷಣಕ್ಕೋಸ್ಕರ ಪೇಟೆ ಜುಮಾ ಮಸೀದಿಯ ಇಮಾಮರಾದಂತ ಇಬ್ರಾಹಿಂ ಮದನಿ ಕೆಪಿ ಇವರನ್ನ ನಾವು ಪ್ರಾಸ್ತಾವಿಕ ಭಾಷಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ತನ್ನು ವೀಕ್ಷಿಸಿರುವ ಇತರ ಧರ್ಮೀಯ ಸಹೋದರರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಬುಸ್ತಾನುಲ್ ಉಲೂಮ್ ಯೂತ್ ಫೆಡರೇಷನ್ ಪೇಟೆ ಇದರ ಯುವಕರ ಸಮ್ಮುಖದಲ್ಲಿ ಹಾಗೂ ಪೇಟೆ ರಹಮಾನಿಯಾ ಜುಮಾ ಮಸೀದಿ ಇದರ ಆಡಳಿತ ಸಮಿತಿಯ ಅಧೀನದಲ್ಲಿ ಹಾಗೂ ಪೇಟೆ ನಾಗರಿಕ ಸಮಿತಿ ಉಳ್ಳಾಲ ಇದರ ಅಧೀನದಲ್ಲಿ ಹಮ್ಮಿಕೊಂಡಂತಹ ಮಾದಕ ದ್ರವ್ಯ ಸೇವನೆ ವಿರುದ್ಧ ಜಾಥಾ ಹಾಗೂ ಜನಜಾಗೃತಿ ಸಮಾವೇಶದಲ್ಲಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಲು ದೀರ್ಘವಾದ ಮಾತನಾಡಲು ಸಮಯ ಅವಕಾಶವಿಲ್ಲ ಎಂದು ಮೊದಲಿನಿಂದಲೇ ಅರಿತುಕೊಂಡು ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು, ಸಾಮಾಜಿಕ ಕಳಕಳಿಯುಳ್ಳ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು ಹಾಗೂ ಶಾಂತಿಯುತವಾದಂತಹ ಒಂದು ಸಮಾಜವನ್ನು ನಿರ್ಮಿಸಲು, ಆರೋಗ್ಯವಾದಂತಹ ಒಂದು ಸಮಾಜವನ್ನು ನಿರ್ಮಿಸಲು ಪೇಟೆ ನಾಗರಿಕ ಸಮಿತಿ ಉಳ್ಳಾಲ ಹಮ್ಮಿಕೊಂಡಿರುವ
ಮಾಡಿರುವಂತಹ ಇಂತಹ ಒಂದು ಕಾರ್ಯಕ್ರಮ ನಿಜವಾಗಿ ಶ್ಲಾಘನೀಯ. ವಿದ್ಯಾಭ್ಯಾಸದಲ್ಲಿ ಅತ್ಯಂತ ಉನ್ನತ ಏರಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾದಕ ದ್ರವ್ಯಕ್ಕೆ ಬಲಿಯಾಗುತ್ತಿರುವ ಯುವಕರನ್ನು ತಡೆದು ಅವರನ್ನು ಉತ್ತಮ ಸಮಾಜ ನಾಗರಿಕರನ್ನಾಗಿ ಮಾಡಲು ಹಮ್ಮಿಕೊಂಡಂತಹ ಇಂತಹ ಸಮಾವೇಶ. ಈ ಸಮಾಜ ಒಂದು ಉತ್ತಮವಾದ ಸಾಮಾಜಿಕ ಕಳಕಳಿಯುಳ್ಳಂತಹ ಯಾವನೇ ಒಬ್ಬ ವ್ಯಕ್ತಿ ಅವನು ಜಾಗೃತಿಯಾಗಿ ಕಾಲದ ಬೇಡಿಕೆಯಾಗಿ ಇಂದು ಆಧುನಿಕ ಪುರೋಗಮನ ಹೊಂದಿದ ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಮಾದಕ ದ್ರವ್ಯ ಒಂದು ರಾಷ್ಟ್ರೀಯ ಸಮಸ್ಯೆಯಾಗಿ ಮಾರ್ಪಟ್ಟಿದೆ. ಈ ಸಮಯದಲ್ಲಿ ನಮ್ಮ ಯುವಕರು ಹಮ್ಮಿಕೊಂಡಂತಹ ಇಂತಹ ಕಾರ್ಯಕ್ರಮ, ನಮ್ಮ ಪೇಟೆ ಜುಮಾ ಮಸೀದಿ ಆಡಳಿತ ಸಮಿತಿಯವರು ಹಮ್ಮಿಕೊಂಡಂತಹ ಕಾರ್ಯಕ್ರಮ, ಪ್ರತ್ಯೇಕವಾಗಿ ಪೇಟೆ ನಾಗರಿಕ ಸಮಿತಿ ಉಳ್ಳಾಲ ಹಮ್ಮಿಕೊಂಡಂತಹ ಕಾರ್ಯಕ್ರಮ ನಿಜವಾಗಿಯೂ ಅಭಿನಂದನಾರ್ಹ. ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಬೇಕಾದರೆ ಇಲ್ಲಿ ಮೊದಲು ಸಹಕರಿಸಬೇಕಾದದ್ದು ನಮ್ಮ ಯುವಕರು. ಉತ್ತಮ ನಾಗರಿಕರಾಗಿ ಸದೃಢವಾದ ಭಾರತವನ್ನು ಕಟ್ಟಲು, ಬಲಿಷ್ಠವಾದ ಭಾರತವನ್ನು ಕಟ್ಟಲು ಇಲ್ಲಿನ ಯುವಕರ ಅಗತ್ಯವಿದೆ. ಅತ್ಯಂತ ಯುವಕರೇ ಜಾಸ್ತಿಯಾಗಿರುವ ಈ ಕಾಲದಲ್ಲಿ, ಯುವಕರೇ ಈ ಮಾದಕ ದ್ರವ್ಯಕ್ಕೆ ಬಲಿಯಾಗುತ್ತಿರುವ ಈ ಸಂದರ್ಭದಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸುವುದು ಸಮಾಜದ ಸಮೂಹದ ಕರ್ತವ್ಯವಾಗಿದೆ. ಈ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಬ್ಬ ಮುಸ್ಲಿಂ ಧರ್ಮದ ವಕ್ತಾರನಾಗಿ ನನಗೆ ಹೇಳಲಿಕ್ಕೆ ಇರುವುದೇನೆಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 4400 ವರ್ಷಗಳ ಹಿಂದೆ ಯಾರಿಗೂ ನೀ ತೊಂದರೆ ನೀಡಬೇಡ, ನಿನ್ನಿಂದ ಯಾರಿಗೂ ತೊಂದರೆಯಾಗಬಾರದೆಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಾಗ ಆ ಸಮಾಜವನ್ನು ಮಾರ್ಪಡಿಸಲು ಪ್ರವಾದಿಯವರಿಂದ ಸಾಧ್ಯವಾಯಿತು. ಕಾರಿನಲ್ಲಿ ನೀವು ಗಮನಿಸಿದರೆ ನಿಮಗೆ ಗೊತ್ತು, 3 ಸಂದರ್ಭಗಳ ಮಾದಕ ದ್ರವ್ಯ ಅಥವಾ ಅಮಲು ಪದಾರ್ಥವನ್ನು ನಿಷೇಧಿಸಲಾಯಿತು. ಒಂದನೇ ಘಟ್ಟವಾಗಿ ಮದ್ಯವನ್ನು ನಿಷೇಧಿಸುವುದು. ಯಸ್ಅಲೂನಕ ಅನಿಲ್ ಖಮ್ರಿ ವಲ್ ಮೈಸಿರಿ ಕುಲ್ ಫೀಹಿಮಾ ಇಸ್ಮುನ್ ಕಬೀರುನ್ ವ ಮನಾಫಿഉ ಲಿನ್ನಾಸ್ ವ ಇಸ್ಮುಹುಮಾ ಅಕ್ಬರು ಮಿನ್ ನಫ್ಇಹಿಮಾ ಯಸ್ಅಲೂನಕ ಅನಿಲ್ ಖಮ್ರಿ ವಲ್ ಮೈಸ್. ಜೂದಾಟ, ಮದ್ಯಪಾನದ ಬಗ್ಗೆ ನಿಮ್ಮಲ್ಲಿ ಕೇಳಿದರೆ ಅದರಿಂದ ನಿಮಗೆ ವಿಪತ್ತೇ ಹೊರತು ನಿರ್ಮಿಸಲು ನಮಗೆಲ್ಲರಿಗೂ ತೌಫೀಕ್ ನೀಡಲಿ ಎಂದು ಹೇಳುತ್ತಾ ಕೊನೆಯದಾಗಿ ಕನ್ನಡದ ಒಂದು ಕಾವ್ಯವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಮದ್ದು ಬೆದ್ದವನು ಪ್ರಬುದ್ಧನೆಂದ ಬೇಡ, ಮದ್ದು ಸಂಕಟ ವೆಪ್ಪಿಸಲು ಗುದ್ದಿಕೊಳ್ಳುವನು ಸರ್ವಜ್ಞ ಎಂಬ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಅಭಿಯಾನಕ್ಕೆ ಆಗಮಿಸಿದ ನಮ್ಮ ಪ್ರೊಫೆಸರ್ ರಾದ ಎಂ ಖಾನ್, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇವರಿಗೆ ಜಾಗೃತಿ ಸಮಾವೇಶದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿಯಾದ ಕಿಶೋರ್ ಅತ್ತಾವರ್ ಇವರಿಗೆ ಉಸ್ತಾನುಲ್ ಉಲೂಮ್ ಹಾಗೂ ಇತರ ಸಂಘಟನೆ ಹಾಗೂ ರಹಮಾನಿಯಾ ಮಸೀದಿ ಇದರ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮಾಜಿ ಮಂಡಲ ಪೂರ್ವ ಅಧ್ಯಕ್ಷರಾದ ಹಾಗೂ ದರ್ಗಾ ಸಮಿತಿ ಇದರ ಮಾಜಿ ಅಧ್ಯಕ್ಷರಾದ ರಶೀದ್ ಹಾಜಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮೊಹಮ್ಮದ್ ಮುಕಚ್ಚೇರಿ ಮಂಡಲ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಕುഞ്ഞിಮೋಹನ್ ಇವರಿಗೂ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮಗೆ ಪ್ರಾಸ್ತಾವಿಕ ಭಾಷಣ ಮಾಡಿದ ನಮ್ಮ ಖತೀಬ್ ಇಮಾಮರಾದ ಹಾಜಿ ಅಬ್ದುಲ್ ಇಬ್ರಾಹಿಂ ಮದನಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಿರಾತ್ನೊಂದಿಗೆ ನಮ್ಮನ್ನು ಆಹ್ವಾನಿಸಿದ ಅಬ್ದುಲ್ ನಾಸೀರ್ ಇವರಿಗೂ ಹಾಗೂ ವೇದಿಕೆಯಲ್ಲಿರುವ ನಮ್ಮ ಮಾಜಿ ಇಮಾಮರಾದ ಅಬ್ದುಲ್ ಲತೀಫ್ ಮದನಿಯವರಿಗೂ ಹಾಗೂ ನಮ್ಮ ಉಸ್ತಾನುಲ್ ಉಲೂಮ್ ಮದ್ರಸಾ ಹಾಗೂ ರಹಮಾನಿಯಾ ಮಸೀದಿ ಇದರ ಅಧ್ಯಕ್ಷರು, ದರ್ಗಾ ಸಮಿತಿ ಇದರ ಮೆಂಬರರಾದ ಹಾಜಿ ಮೊಯ್ದೀನ್ ಹಸನ್ ಅವರಿಗೂ ಹಾಗೂ ಈ ಸಭೆಗೆ ಆಗಮಿಸಿ ತಮ್ಮೆಲ್ಲರ ಬಿಡುವನ್ನು ನಮ್ಮೊಂದಿಗೆ ಉಪಯೋಗಿಸುತ್ತಿರುವ ನಿಮಗೆಲ್ಲರಿಗೂ ಉಸ್ತಾನುಲ್ ಉಲೂಮ್ ಹಾಗೂ ರಹಮಾನಿಯಾ ಮಸೀದಿ ಹಾಗೂ ಇಲ್ಲಿ ಆಯೋಜಿಸಿದ ಎಲ್ಲ ಸಂಘ ಸಂಸ್ಥೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸಿ ಇದೀಗ ನಮ್ಮ ಗೌರವಾನ್ವಿತ ಅತಿಥಿಗಳಾದ ಎಂ ಖಾನ್, ಪ್ರೊಫೆಸರ್, ಮಂಗಳೂರು ವಿಶ್ವವಿದ್ಯಾಲಯ ಕೊನಾಜೆ ಇವರಿಗೆ ಉಸ್ತಾನುಲ್ ಉಲೂಮ್ ಯೂತ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ತೌಸೀಫ್ ಹುಸೈನ್ ಇವರಿಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದರಂತೆ ಇನ್ನೊಬ್ಬರು ಮುಖ್ಯ ಅತಿಥಿಯಾದ ಕಿಶೋರ್ ಅತ್ತಾವರ್ ಇವರಿಗೆ ಅಫ್ರೀದ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ಮಂಡಲ ಪ್ರಧಾನ ಮಾಜಿ ಅಧ್ಯಕ್ಷರಾದ ರಶೀದ್ ಹಾಜಿ ಹಾಗೂ ದರ್ಗಾ ಸಮಿತಿಯ ಮಾಜಿ ಅಧ್ಯಕ್ಷರಾದ ಇವರಿಗೆ ಶರೀಫ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತಾವೆಲ್ಲರೂ ಜೋರಾದ ಕೈ ಚಪ್ಪಾಳೆ ನೋಡಿ, ಚಪ್ಪಾಳೆ ಯಾವತ್ತೂ ತಟ್ಟಲೇಬೇಕು. ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸಬೇಕು. ನಮ್ಮ ಭಾರತ ದೇಶದಲ್ಲಿ ಒಂದು ನೆನಪಿರಲಿ, ಯಾವುದಕ್ಕೆ ಟ್ಯಾಕ್ಸ್ ಫ್ರೀ ಅಂತ ಕೇಳಿದ್ರೆ ಅದು ಚಪ್ಪಾಳೆಗೆ ಮಾತ್ರ ಟ್ಯಾಕ್ಸ್ ಫ್ರೀ. ಮತ್ತೊಮ್ಮೆ ಚಪ್ಪಾಳೆ ತಡಿ ನೋಡುವ ಎಲ್ಲ ಅತಿಥಿಗಳಿಗೆ ಈ ಶಬ್ದ ನಮಗೆ ಮುಖ್ಯವಾಗಿದೆ. ಮೊಹಮ್ಮದ್ ಮುಕಚ್ಚೇರಿ ಇವರಿಗೆ BFC ಅಧ್ಯಕ್ಷ ಹನೀಫ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
PSP ಸಲೀಂ ಮಾಜಿ ಅಧ್ಯಕ್ಷರು ವೇದಿಕೆ ಬರಬೇಕೆಂದು ಆಹ್ವಾನಿಸುತ್ತೇನೆ. ಮೊಹಮ್ಮದ್ ಮುಕ್ಕಚೇರಿ ಮಾಜಿ ಮಂಡಲ ಅಧ್ಯಕ್ಷರು ಇವರಿಗೆ ಅನೀಫ್ ರವರು ಉಗುಚ್ಚ ನೀಡಿ ಸ್ವಾಗತಿಸಬೇಕೆಂದು, ಸಲೀಂ ರವರು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಹಾಗೂ ದರ್ಗಾ ಸಮಿತಿಯ ಮಾಜಿ ಅಧ್ಯಕ್ಷರು ಮಂಡಲ ಪ್ರಧಾನ ಅಧ್ಯಕ್ಷರು ಆದ ಹಾಜಿ ಅಬ್ದುಲ್ ರಶೀದ್ ಇವರು ಬುಸ್ತಾನುಲ್ ಉಲೂಮ್ ಮದ್ರಸಾ ಹಾಗೂ ರಹಮಾನಿಯಾ ಮಸೀದಿ ಹಾಗೂ ದರ್ಗಾ ಸಮಿತಿ ಇದರ ಅಧ್ಯಕ್ಷರು ಸದಸ್ಯರು ಆದ ಹಾಜಿ ಮೊಯ್ದೀನ್ ಅಸರ್ ಅವರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. 1400 ವರ್ಷಗಳ ಮೊದಲು ಒಂದು ತಂಡವು ಹೇಳತೊಡಗಿದ್ದು, ತುಂಬಾ ಸ್ವಲ್ಪ ಕುಡಿದರೆ ಅಮಲಾಗುವ ವಸ್ತು ಕುಡಿಯಬಹುದು ಎಂದು. ಅದಕ್ಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಿಳಿಸಿದರು, ಹೆಚ್ಚು ಕುಡಿದರೆ ಸ್ವಲ್ಪ ಅಮಲಾಗುವ ವಸ್ತು ಸ್ವಲ್ಪವೂ ಕುಡಿಯಲು ನಿಷಿದ್ಧವಾಗಿದೆ. ಈ ಸಭೆಯಲ್ಲಿ ಜನಜಾಗೃತಿ ಮೂಡಿಸಲು ನಾವೆಲ್ಲರೂ ಆಗಮಿಸಿದ್ದಾರೆ. ಇದಕ್ಕಾಗಿ ಇದೇ ಸೇರಿದ ನಮಗೆಲ್ಲರಿಗೂ ಸ್ವಾಗತವನ್ನು ಇನ್ನೊಮ್ಮೆ ಹೇಳಿ ಸ್ವಾಗತ ಭಾಷಣವನ್ನು ಜಾಥಾ ಹಾಗೂ ಜನಜಾಗೃತಿ ಸಮಾವೇಶದ ಉದ್ಘಾಟನಾ ಭಾಷಣಗಾರರಾಗಿ AM ಪ್ರೊಫೆಸರ್ ಇವರನ್ನ ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ತಾವೆಲ್ಲರೂ ಜೋರಾದ ಕೈ ಚಪ್ಪಾಳೆ. ಪೇಟೆ ನಾಗರಿಕರ ಸಮಿತಿ ಉಲ್ಲಾಲ ಮಾದಕ ದ್ರವ್ಯ ಸೇವೆ ವಿರುದ್ಧ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪ್ರಮುಖ ಪಾತ್ರರಾಗಿರುವಂತಹ ಹಾಜಿ ಅಬ್ದುಲ್ ರಶೀದ್ ಹಾಜಿ ಮಾಜಿ ಅಧ್ಯಕ್ಷರು ಉಲ್ಲಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದರಿ ಇವರಿಗೆಲ್ಲರೂ ಜೋರಾದ ಕೈ ಚಪ್ಪಾಳೆ ಮೂಲಕ ಇಂದಿನ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿರುತ್ತಾರೆ. ಸರ್ ತಮ್ಮ ಉದ್ಘಾಟನಾ ಭಾಷಣ ಅಂತ ಮಾಡಬೇಕು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವ ಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಜನಜಾಗೃತಿ ಸಮಾವೇಶ ಇಂಥ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರುವ ಪೇಟೆ ನಾಗರಿಕ ಸಮಿತಿ, ಯುನೈಟೆಡ್ ಚಾರಿಟೇಬಲ್ ಟ್ರಸ್ಟ್, BFC, ರಹಮಾನಿಯಾ ಜುಮಾ ಮಸ್ಜಿದ್ ಹಾಗೂ ಯೂತ್ ಫೆಡರೇಷನ್, ಯುವಕ ಮಂಡಲ ಎಲ್ಲರಿಗೂ ನಾನು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಡ್ರಗ್ ಮುಕ್ತ ಉಳ್ಳಾಲ ಎನ್ನುವ ಒಂದು ಜೊತೆಗೆ ಏನು ಮಾಡ್ತಾ ಇದ್ದೀರೋ ಅದು ಒಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮ ಇನ್ನು ಮುಂದೆ ಒಲಿತಾ ಇರಬೇಕು. ಇಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಎಲ್ಲರೂ ಸಹಕರಿಸಬೇಕಂತ ನಾನು ಕೇಳಿಕೊಂಡು ನನಗೆ ಇಲ್ಲಿ ಬರಮಾಡಿಕೊಂಡಿರುವ ಹಾಗೂ ನನ್ನ ಆತ್ಮೀಯರಾದ ಹಾಜಿ ರಶೀದ್ ಸಾಹೇಬ್ರೆ, ಹಾಜಿ ಮೊಯ್ದೀನ್ ಸಾಹೇಬ್ರೆ, ನನ್ನ ಸಹಪಾಠಿಯಾದ ಕಿಶೋರ್ ಅತ್ತಾವರವರೇ, ಇತರ ಗಣ್ಯ ಉಸ್ತಾದರೇ, ಇಲ್ಲಿ ಸೇರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ವಿದ್ಯಾರ್ಥಿಗಳೇ, ಬಂಧುಗಳೇ, ಡ್ರಗ್ಸ್ ಅನ್ನೋದೇನು ಅಂತ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಮದ್ಯಪಾನ, ಧೂಮ್ರಪಾನ, ಅಮಲು ಪದಾರ್ಥ ಈ ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ ಇಷ್ಟು ವರ್ಷ. ಇತ್ತೀಚೆಗೆ ತುಂಬ ಕೇಳಿದ್ದೇವೆ. ಜೂನ್ 26ರಂದು ಡ್ರಗ್ ಅವೇರ್ನೆಸ್ ಒಂದು ಪ್ರತಿ ವರ್ಷ ಜೂನ್ 26ರಂದು ಒಂದು ಡ್ರಗ್ ಡೇ ಅಂತ ಮಾಡ್ತಾರೆ. ಆ ದಿನ ಇಂಥ ಒಂದು ಸಮಾವೇಶ ಆಗಬೇಕಾಗಿತ್ತು. ಎಲ್ಲ ಬೇರೆ ಬೇರೆ ಕಡೆ ಆಗ್ತದೆ. ಆದರೂ ಇವತ್ತಿನ ಸಮಾವೇಶ ಭಾರಿ ಸೂಕ್ತವಾಗಿದೆ. ಯಾಕೆಂದರೆ ಸೆಪ್ಟೆಂಬರ್ ತಿಂಗಳು ಡ್ರಗ್ ಅವೇರ್ನೆಸ್ ಮಂತ್ ಅಂತ ಮಾಡಿದ್ದಾರೆ ಈ ತಿಂಗಳು. ಆ ಒಂದು ಸೆಪ್ಟೆಂಬರಲ್ಲಿ ಇದು ಮಾಡ್ತಾ ಇರೋದು. ಮತ್ತು ನಮ್ಮ ರಬೀಲ್ ಅವಲ್ ಇವತ್ತು ಪ್ರಾರಂಭವಾಗಿದ್ದು ಈ ಒಂದು ತಿಂಗಳಲ್ಲಿ ಮಾಡ್ತಾರೆ. ಅದಕ್ಕೆ ಒಂದು ಮಹತ್ವ ಇದೆ. ಹಾಗಾಗಿ ನಾನು ಇದು ಯಾರು ಈ ನಮ್ಮ ನಾಗರಿಕ ಸಮಿತಿಯವರಿಗಾಗಲಿ ಯಾರು ಇದನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ಕೃತಜ್ಞತೆಗಳನ್ನು ಹೇಳ್ತೇನೆ ಒಂದನೇದಾಗಿ. ಮತ್ತು ಆಗ ಹೇಳಿದಾಗ ವಂದನೆ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ಇದು ಒಂದು ಇವತ್ತಿನ ಬೇಕಾಗಿರುವಂಥ ಕಾರ್ಯಕ್ರಮ. ಡ್ರಗ್ಸ್ ಏನಾಗ್ತಾ ಇದೆ, ಅಮಲು ಪದಾರ್ಥಗಳಿಂದ ವಿದ್ಯಾರ್ಥಿಗಳಾಗಲಿ ಸಮಾಜದಲ್ಲಿ ಅದನ್ನು ಸೇವಿಸುವವರು ಏನಾಗ್ತಾ ಇದ್ದಾರೆ ಅಂತ ನಾವೆಲ್ಲ ನೋಡಿದ್ದೇವೆ. ನಮ್ಮ ಅಕ್ಕಪಕ್ಕ ಇರಬಹುದು, ಆದರೆ ನಾವು ಏನು ಮಾಡ್ತಾ ಇದ್ದೇವೆ, ಅದಕ್ಕಾಗಿ ನಾವು ಏನು ಮಾಡ್ಬೋದು ಅಂತ ನಿಲ್ಲಿಸಲಿಕ್ಕೆ ಅದನ್ನು ನಾವು ಯೋಚನೆ ಮಾಡುವಂಥ ಒಂದು ದಿನ ಇದೊಂದು ತಿಂಗಳು. ನನಗೆ ವಿಶಿಷ್ಟವಾಗಿ ಎನಿಸೋದೇನಂತ ಹೇಳಿದರೆ, ಸೆಪ್ಟೆಂಬರ್ ತಿಂಗಳು ಡ್ರಗ್ ಅವೇರ್ನೆಸ್ ಮಂತ್ ಅಂತ ಡಿಕ್ಲೇರ್ ಆದ ಮೇಲೆ ನಾವು ವಾಟ್ಸಪ್ ಮೆಸೇಜ್ಗಳಲ್ಲಿ ಡ್ರಗ್ ಬಗ್ಗೆ ಎಷ್ಟು ಮೆಸೇಜ್ ಬಂದಿದ್ದಾವೆ ಅಂತ ನಾವು ಚೆಕ್ ಮಾಡಿ ನೋಡಿದರೆ ಭಾಳ ಕಡಿಮೆ. ಡ್ರಗ್ ಬಗ್ಗೆ ಅವೇರ್ನೆಸ್ ಇನ್ನೂ ಜಾಸ್ತಿ ಆಗಬೇಕು. ಈಗ ಸೆಪ್ಟೆಂಬರ್ 17 ತಾರೀಕು, ಇನ್ನೂ 13 ದಿನ ಇದೆ. ಆದಷ್ಟು ಈ 13 ದಿನಗಳಲ್ಲಿ ತಮ್ಮ ಮಿತ್ರರಿಗೆ, ತಮ್ಮ ಬಂಧು ಯಾರ್ಯಾರು ನಿಮ್ಮ ಅಕ್ಕಪಕ್ಕ ಮನೆಯವರು, ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವುದೇ ಊರಲ್ಲಾಗ ಎಲ್ಲರಿಗೂ ಒಂದು ಮೆಸೇಜ್, ಡ್ರಗ್ ಅವೇರ್ನೆಸ್ ಹೇಗಿರಬೇಕು, ಡ್ರಗ್ ಮುಕ್ತರಾಗಿ ಯಾಕೆ ಇರಬೇಕು ಅನ್ನೋದೊಂದು ಒಂದು ಚಿಕ್ಕ ಮೆಸೇಜ್ ಒಂದು ಕಳಿಸ್ತಾ ಇದೆ. ಅದರಿಂದ ನಿಮ್ಮ ಶ್ರಮನೂ ಅದರಲ್ಲಿ ಸೇರಿಕೊಳ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಈ ಒಂದು ಡ್ರಗ್ ಅವೇರ್ನೆಸ್ ಮಾಡುವ ಬಗ್ಗೆ
ಸುಮಾರು ಟಿವಿಗಳಲ್ಲಿ ಪ್ರೋಗ್ರಾಮ್ ನೋಡಿದ್ದೇವೆ. ಟಿವಿ ನಾವನವರೊಂದು ವಿಶೇಷ ಪ್ರೋಗ್ರಾಮ್ ಮಾಡಿದ್ರು. ಸುಮಾರು ಒಂದು 2-3 ವರ್ಷದಿಂದ ನಡೀತಾ ಬಂದಿದೆ. ಎಲ್ಲ ಕಡೆ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸ್ಕೂಲ್ಗಳಲ್ಲಿ ಅವ್ರದ್ದೇ ಆದ ಒಂದು ವರ್ಕ್ಶಾಪ್ ಮಾಡ್ತಾರೆ, ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಕಾನ್ಫರೆನ್ಸ್ ಮಾಡ್ತಾರೆ. ಆದರೆ ಊರಲ್ಲಿ ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ಇಂಥ ಒಂದು ಕಾರ್ಯಕ್ರಮ ಹೇಳಿಕೊಳ್ಳುವುದು ತುಂಬಾ ಶ್ಲಾಘನೀಯ. ನಾವು ಕಮ್ಯುನಿಟಿ ಆಗಿ ಒಂದು ಕಮ್ಯುನಿಟಿ, ಅದರಲ್ಲಿ ಯುವಕರಿದ್ದಾರೆ, ನಮ್ಮ ಹಿರಿಯರಿದ್ದಾರೆ, ನಾವೆಲ್ಲ ಸೇರಿ ಒಂದು ಕಮ್ಯುನಿಟಿ ಆಗಿ, ಅದರಲ್ಲಿ ಟೀಚರ್ಸ್ ಇದ್ದಾರೆ, ಬಿಸ್ನೆಸ್ ಮೆನ್ ಇದ್ದಾರೆ, ಯಾರು ವರ್ಕರ್ಸ್ ಇದ್ದಾರೆ, ಯಾರು ನೌಕರಿ ಮಾಡೋರಿದ್ದಾರೆ, ಎಲ್ಲ ಸೇರಿ ಒಂದು ಕಮ್ಯುನಿಟಿ, ಉಳ್ಳಾಲ್ ಕಮ್ಯುನಿಟಿ ಆಗಿದ್ದೇವೆ. ಒಂದು ಕಮ್ಯುನಿಟಿ ಆಗಿ ಡ್ರಗ್ ಅವೇರ್ನೆಸ್ ಹೇಗೆ ಮಾಡಬಹುದು, ಡ್ರಗ್ ನಿಷೇಧ ಪದಾರ್ಥಗಳನ್ನು ನಿಲ್ಲಿಸುವುದು ಹೇಗೆ ಅನ್ನೋದು ಒಂದು ವಿಷಯಗಳನ್ನು, ಆ ವಿಷಯದ ಮೇಲೆ ಒಂದು 4-5 ಪಾಯಿಂಟ್ಸ್ ನಾನು ತಮ್ಮಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮೊದಲನೇದಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅಮಲು ಪದಾರ್ಥ ತಗೊಂಡ್ರೆ ಏನಾಗ್ತದೆ, ಯಾವುದೇ ಒಂದು ಗಾಂಜಾ ತಗೊಂಡ್ರೆ, ಗಾಂಜಾ ಸೇವಿಸಿದ್ರೆ ಏನಾಗ್ತದೆ, ಆ ಫ್ಯಾಮಿಲಿಗೆ ಏನಾಗ್ತದೆ, ಅದು ಸೇವಿಸದ ಹುಡುಗನಿಗೆ ಅಥವಾ ಹುಡುಗಿಗೆ ಏನಾಗ್ತದೆ, ಅವನ ಅಕ್ಕಪಕ್ಕ ಮನೆಯವ್ರಿಗೆ ಏನಾಗ್ತದೆ, ಊರಿಗೆ ಏನ್ ಹಾನಿ ಆಗ್ತದೆ, ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಜನರೇಟ್ ಆಗ್ಬೇಕು, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಅದಕ್ಕೆ ಒಂದು ಎಜುಕೇಶನಲ್ ಪ್ರೋಗ್ರಾಮ್ಸ್ ಮಾಡಬೇಕು. ಒಂದು ಆ ಪ್ರೋಗ್ರಾಮ್ ಅಂದ್ರೆ ಒಂದು ಸ್ಕೂಲ್ಗಳಲ್ಲಾಗ್ಲಿ, ಕಾಲೇಜ್ಗಳಲ್ಲಾಗ್ಲಿ, ಲೋಕಲ್ ಇವೆಂಟ್ಸ್ ಆಗ್ಲಿ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾನು ಈ ಒಂದು ಕಾರ್ಯಕ್ರಮ ಅದರದ್ದೇ ಒಂದು ಮೊದಲೇ ಭಾಗ ಅಂತ ನಾನು ಅನ್ಕೊಳ್ತೇನೆ. ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಒಂದು ಕಾರ್ಯಕ್ರಮ ಇವತ್ತು ಸ್ಟೆಪ್ ನಂಬರ್ 1 ನಮ್ಮ ಪೇಟೆ ನಾಗರಿಕ ಸಮಿತಿ ಮಾಡಿದೆ. ಇನ್ನು ಮಾಡ್ಲಿಕ್ಕಿದೆ, ಅದೇನು ಅನ್ನೋದು ನಾನು ನಿಮಗೆ ಹೇಳ್ತೇನೆ. ಮತ್ತೆ ಇದ್ರ ಜೊತೆಗೆ ಕಮ್ಯುನಿಟಿ ವರ್ಕ್ಶಾಪ್ಸ್ ಅಂತ ಹೇಳ್ತೇವೆ. ಒಂದು ಅಲ್ಲಲ್ಲಿ ಒಂದು ಅರ್ಧ ಗಂಟೆ, ಒಂದು 2 ಗಂಟೆ ಅಥವಾ 3 ಗಂಟೆ, ಒಂದು ಅರ್ಧ ದಿನ ಕಾರ್ಯಕ್ರಮ ಬೇರೆ ಬೇರೆ ಕಡೆಗಳೆಲ್ಲ ಆಗ್ಬೇಕು. ಈಗ ಉಳ್ಳಾಲ್ ಪರಿಸರದಲ್ಲಿರುವಂತಹ ಒಂದು ಸೆಮಿನಾರ್ಗಳಲ್ಲಿ ಪ್ರೆಸೆಂಟೇಷನ್ಸ್ ಎಲ್ಲ ಹೇಗೆ ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಅವರ ತಂದೆ ತಾಯಿ ಬಿಟ್ಟು ಅಲ್ಲದೆ ಅವನ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಯಾರಿದ್ದಾರೆ ಅವರೆಲ್ಲ ಅವನಿಗೆ ಸಪೋರ್ಟ್ ಆಗಿ ನಿಲ್ಬೇಕು. ಈ ಒಂದು ಅವಕಾಶ ಅವನು ಕಲ್ಪಿಸಿಕೊಡ್ಬೇಕಾಗ್ತದೆ ಅವನಿಗೆ. ಮತ್ತೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ಇದೆ. ಒಂದು ಸಪೋರ್ಟ್ ಸಿಸ್ಟಮ್ ಅನ್ನು ಡೆವಲಪ್ ಮಾಡಬೇಕಾಗ್ತದೆ. ಸಪೋರ್ಟ್ ಗ್ರೂಪ್ ಆಗಲಿ. ನಾನು ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ಪ್ರತಿ ಒಂದು ಫಾರ್ ಎಕ್ಸಾಂಪಲ್ ಈ ಉಳ್ಳಾಳ್ ಪೇಟೆಯಲ್ಲಿ ಒಂದು 4 ರೋಡ್ ಇರಬಹುದಾ, ಒಂದು 4 ರೋಡ್ ಈ ಪೇಟೆ ಏರಿಯಾದಲ್ಲಿ ಒಂದು 4 ಕ್ರಾಸ್ ಇದಾವೆ. ಎಕ್ಸಾಂಪಲ್ ಹೇಳೋದಾದ್ರೆ ಆಜಾದ್ ನಗರಿಂದ ಈ ಕಡೆ ತಗೊಳ್ಳೋಣ, ಒಂದು 4-5 ರೋಡ್ ನಮ್ಗೆ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಸಿಗ್ತವೆ. ಪ್ರತಿ ರೋಡಿಗೆ ಒಂದು 10-12 ಮನೆ ಇದಾವೆ. ಒಂದು 10-12 ಮನೆಯ ಯುವಕರು ಸೇರಿ ಒಂದು ಗ್ರೂಪ್ ಮಾಡ್ಕೋಬಹುದು. ಒಂದು ಗ್ರೂಪ್ ಮಾಡಿ ನಮ್ಮಲ್ಲಿರುವ ಈ 12 ಮನೆಗಳಲ್ಲಿ ಎಷ್ಟು ಯುವಕರಿದ್ದಾರೆ, ಎಷ್ಟು ಜನ ಸ್ಕೂಲಿಗೆ ಹೋಗ್ತಾರೆ, ಎಷ್ಟು ಜನ ಕಾಲೇಜಿಗೆ ಹೋಗ್ತಾರೆ, ಅವ್ರು ಬೇರೆ ಕಡೆ ಏನಾದ್ರು ಹೋಗ್ತಾ ಇದ್ದಾರಾ, ಏನಾದರೂ ದುಶ್ಚಟದಲ್ಲಿ ಇದ್ದಾರಾ, ಇದೆಲ್ಲ ಒಂದು ನಿಗಾ ವಹಿಸಿ. ಅವ್ರು ಹೋಗಿ ನೀವು ಮಾರಲ್ ಪೊಲೀಸಿಂಗ್ ಮಾಡಿ ಅವನು ಬಡಿದೆಬ್ಬಿಸೋದಲ್ಲ. ಅದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಇವನ್ ಡ್ರಗ್ ಅವೇರ್ನೆಸ್ ಕಾರ್ಯಕ್ರಮಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಕಾರ್ಯ ಮಾಡ್ತಾ ಇದೆ ಮಂಗಳೂರಲ್ಲಿ. ಅದಕ್ಕೆ ನಾವು ಕೈ ಜೋಡಿಸಬೇಕಾಗ್ತದೆ. ಅವಾಗ ಅವ್ರಿಗೆ ಸಪೋರ್ಟ್ ಆಗಿ ನಾವು ನಿಲ್ಬೇಕಾಗ್ತದೆ. ಹಾಗಾಗಿ ನಾವು ಈ ಸಪೋರ್ಟ್ ಸಿಸ್ಟಮ್ ಒಂದು ಡೆವಲಪ್ ಮಾಡಬೇಕಾದ್ರೆ ಲೋಕಲ್ ಕಮ್ಯುನಿಟಿಯಲ್ಲಿ ಒಂದು ಗ್ರೂಪ್ಸ್, ಒಂದು ಅವೇರ್ನೆಸ್ ಗ್ರೂಪ್, ಒಂದು ಮಾನಿಟರಿಂಗ್ ಗ್ರೂಪ್ ಟೈಪ್ ಮಾಡಿಕೊಂಡು ನಾವು ಅದಕ್ಕೆ ಒಂದು ಸಪೋರ್ಟ್ ಗ್ರೂಪ್ ಆಗಿ ಆ ಫ್ಯಾಮಿಲೀಸ್ಗೆ, ಅಂದ್ರೆ ಏನಾಗ್ತದೆ, ಆ ಇಡೀ ಫ್ಯಾಮಿಲಿಯಲ್ಲಿ ಒಂದು ಮಗು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದು ಇಡೀ ಫ್ಯಾಮಿಲಿಗೆ ಪೆಟ್ಟಾಗ್ತದೆ. ಪಾಪ ಅವ್ರಿಗೂ ಒಂದು ಮುಜುಗರ ಆಗ್ತಾ ಇರ್ತದೆ, ಇಂಥ ಇವನು ಈಗ ಚಟ ಮಾಡಿದಾನಲ್ಲ, ಏನ್ ಮಾಡುದು ಅಂತ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಈಗ ಯಾರೋ ಒಬ್ಬ ಸ್ಕೂಲಿಂದ ಬಂದ ಬರೀ ಬೇರೆ ಇತರ ತಮ್ಮ ಅಥವಾ ತಂಗಿ ಜೊತೆ ಕೂತ್ಕೊಳ್ಳೋ ಬದಲಿಗೆ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದಾನೆ, ಒಂದು ಸ್ವಲ್ಪ ದಿನ ನೋಡಿ ಅವನಿಗೆ ಗೊತ್ತಾಗ್ತದೆ ಇವ್ದು ಏನೋ ಒಂದು ಬಿಹೇವಿಯರ್ ಚೇಂಜ್ ಆಗಿದೆ ಅಂತ. ಹಾಗೇನೆ ಓಣಿಯಲ್ಲಿ ಒಬ್ಬ ಓಡಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವನ ಬಿಹೇವಿಯರ್ ಚೇಂಜ್ ಆಗಿದ್ದು ಗೊತ್ತಾಗ್ತದೆ ನಿಮಗೆ. ಅವನು ಪಬ್ಲಿಕ್ ಅವಾಯ್ಡ್ ಮಾಡ್ತಾನೆ, ಒಂದು ಸೈಡಿಂದ ಹೋಗ್ತಾನೆ, ಸೈಡಿಂದ ಬರ್ತಾನೆ, ಮಸ್ಜಿದಿಗೆ ಬಾ ಅಂತ ಹೇಳಿದ್ರೆ ಏನೋ ಒಂದು ಬಹಾನ ಹೇಳಿ ಒಂದು ತಪ್ಪಿಸ್ತಾನೆ. ಇಂಥ ಒಂದು ನಿಗಾ ಇಟ್ಟು ನಾವು ಆ ಫ್ಯಾಮಿಲಿಗೆ ಕೂಡ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಾವು ನಿಲ್ಬೇಕಾಗ್ತದೆ. ಮತ್ತೊಂದು ಇಂಪಾರ್ಟೆಂಟ್, ಈಗ ಇಂಥ ಒಂದು ನಾಗರಿಕ ಸಮಿತಿಯವರು ಒಂದು ಒಳ್ಳೆ ಜಾಗೃತಿ ಸಮಾವೇಶ ಅಂತ ಮಾಡಿದ್ರು. ಇದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ಏನಂದ್ರೆ, ಒಂದು ಹೆಲ್ಪ್ ಲೈನ್ ಅಂತ ಮಾಡಿ. ಒಂದು ಹೆಲ್ಪ್ ಲೈನ್, ಒಂದು ಯಾವುದೋ ಒಂದು ಮೊಬೈಲ್ ನಂಬರ್ ತಗೊಳ್ಳಿ, ಯಾರೋ ಒಬ್ರು ನಮ್ಮ ಯುವಕರು ಫ್ರೀ ಇರ್ತಾರೆ, ಅವ್ರ ಒಂದು ಕೊಡಿ ಒಂದು ಹೆಲ್ಪ್ ಲೈನ್. ನಾನೇನೋ ಉಳ್ಳಾಲ್ ಪರಿಸರದಲ್ಲಿ ಒಂದು ಡ್ರಗ್ ನೋಡಿದ್ದೇನೆ, ಇಂಥ ಒಂದು ಜಾಗೃತ ಸಮಿತಿ ಹೆಲ್ಪ್ ಲೈನ್ ಒಂದು ಕೊಡುದು, ಎಸ್ಪೆಷಲಿ ರಿಲೇಟೆಡ್ ಟು ಡ್ರಗ್ಸ್. ಯಾರಾದರೂ ಸೇವನೆ ಮಾಡ್ತಾ ಇದ್ದಾರೆ ಅಥವಾ ಈ ಜಾಗದಲ್ಲಿ ಆಗ್ತಾ ಇದೆ, ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸ್ಬೇಕಾಗ್ತದೆ. ಆವಾಗ ಒಂದು ಲೋಕಲ್ ಹೆಲ್ಪ್ ಲೈನ್ ನಾವು ಮಾಡಿಕೊಂಡು ಅದರ ಜೊತೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಕೊಲಾಬರೇಟ್ ಮಾಡಿದರೆ ಇದು ನಮ್ಮ ಊರಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಮ್ಮ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂತ ಇದೆ. ನಾನು ಯಾವಾಗಲೂ ಹೇಳುದು, ನಮಗೆ ಬೇಕಾಗಿರೋದು ಒಂದು ಕ್ಯಾರೆಕ್ಟರು, ಒಂದು ಕಮ್ಯುನಿಟಿ ಅವೇರ್ನೆಸ್ ಬೇಕು, ಕಮ್ಯುನಿಟಿ ಡೆವಲಪ್ಮೆಂಟ್ ಆಗಬೇಕು. ಸೊ ಕಮ್ಯುನಿಟಿ ಕಮಿಟ್ಮೆಂಟ್ ಏನಿದೆ, ಆ ಕಮ್ಯುನಿಟಿಗೆ ಬೇಕಾಗಿರುವಂಥದ್ದು ಒಂದು ಸ್ಪೋರ್ಟ್ಸ್ ಟೂರ್ನಮೆಂಟ್ ಆಗಲಿ, ಕಬಡ್ಡಿ ಟೂರ್ನಮೆಂಟ್ ಆಗಲಿ, ಫುಟ್ಬಾಲ್ ಒಂದು ಟೂರ್ನಮೆಂಟ್ ಮಾಡಿ ಎಲ್ಲ ಯುವಕರಲ್ಲಿ ಬರ್ತಾರೆ, ತಾನೇ ಬರ್ತಾರೆ. ಆ ಯುವಕರಲ್ಲಿ ಬಂದಾಗ ಆ ಒಂದು ಈ ಡ್ರಗ್ ಫ್ರೀ ಕಪ್ ಅಂತ ಮಾಡಿ, ಒಂದು ಡ್ರಗ್ ಫ್ರೀ ಕಪ್, ಕಬಡ್ಡಿ ಮ್ಯಾಚ್ ಆಗ್ತದೆ ಬೆಳಗಿಂದ ಸಾಯಂಕಾಲ, ಡ್ರಗ್ ಅವೇರ್ನೆಸ್ಗೋಸ್ಕರ ಇದು ಮಾಡಿದ್ದೇವೆ, ಒಂದು ಇವೆಂಟ್ ಮಾಡಿದ್ದೇವೆ ಅಂತ ಹೇಳೋದು, ಯಾರೋ ಗೆಲ್ತಾರೆ ಯಾರೋ ಬಟ್ ಎಲ್ಲ ಯುವಕರು ಬಂದು ನೋಡ್ತಾರೆ. ಅಲ್ಲಿ ಒಂದು ಭಾಷಣ, ಡ್ರಗ್ ಅವೇರ್ನೆಸ್ ಬಗ್ಗೆ ಒಂದು ಭಾಷಣ ಮಾಡಿ
ಮತ್ತು ಆ ಒಂದು ಕಪ್ಪಿಗೆ ಒಂದು ಹೆಸರು. ಇಂಥ ಒಂದು ಲೋಕಲ್ ಸ್ಪೋರ್ಟ್ಸ್ ಇವೆಂಟ್ ಮಾಡ್ಬೋದು, ಎಕ್ಸಿಬಿಷನ್ ಮಾಡ್ಬೋದು, ಒಂದು ಆರ್ಟ್, ಒಂದು ಡ್ರಾಯಿಂಗ್ ಕಾಂಪಿಟಿಷನ್ ಮಾಡಬೇಕು, ಒಂದು ಪ್ರಬಂಧ ಸ್ಪರ್ಧೆ ಮಾಡ್ಬೋದು. ನಮ್ಮ ಯುವಕರಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ರು ಏನೇನೋ ಕಲ್ತು ಅವರು ಬಂದು ಅದ್ರ ಬಗ್ಗೆ ಒಂದು ಹೇಳ್ತಾರೆ. ಈಗ ಈದ್ ಮಿಲಾದಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಮಾಡ್ತೇವೆ. ಅದೇ ಟೈಪ್ ಒಂದು ಡ್ರಗ್ ಬಗ್ಗೆ ಒಂದು ಸ್ಪರ್ಧೆ ನಾವು ಮಾಡಿದರೆ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ ಆಗ್ತದೆ. ಮತ್ತೆ ಒಂದು ಅಲ್ಲಿ ನಮ್ಗೆ ಎಲ್ಲಿ ಜಾಗ ಸಿಗ್ತದೋ ಅಲ್ಲಿ ಈ ಸ್ಕೂಲ್ ಹೊರಗಡೆ ಆಗಲಿ ಒಂದು ದೊಡ್ಡ ಪೇಸ್ಟ್ ಮಾಡೋದು, ಒಂದು ಬ್ಯಾನರ್ಗಳು ಪೇಸ್ಟ್ ಮಾಡೋದು. ಒಂದು ಯಾವುದು ನಮ್ಮ ಪೇಟೆ ನಾಗರಿಕ ಸಮಿತಿ ವತಿಯಿಂದ ಸೇ ನೋ ಟು ಡ್ರಗ್ಸ್, ಓಕೆ, ಸೇ ನೋ ಟು ಡ್ರಗ್ಸ್, ಸ್ಮೋಕ್ ಫ್ರೀ ಝೋನ್, ಸ್ಲೋಗನ್ಸ್ ಮಾಡಿ ಎಲ್ಲೆಲ್ಲಿ ಅಂಟಿಸಿ. ನಮ್ಮ ಸಮಿತಿದು ಹೆಸರಾಗ್ತದೆ, ಯುವಕ ಮಂಡಲ ಹೆಸರಾಗ್ತದೆ. ಅದಲ್ಲದೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಹೋಗೋ ಜನರಿಗೆ ಡ್ರಗ್ಸ್ ಬೇಡ, ಡ್ರಗ್ ಮುಕ್ತ ಉಳ್ಳಾಲ ಅಂತ ಬರೀರಿ, ಅಲ್ಲೆಲ್ಲಿ ಒಂದು ಸ್ಟಿಕ್ಕರ್ಸ್ ಹಾಕ್ತಾ ಹೋಗ್ರಿ. ಅದರಿಂದ ನಮ್ಮ ಇಡೀ ಪರಿಸರದಲ್ಲಿ ಒಂದು ಅವೇರ್ನೆಸ್, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುವಂಥದ್ದು ಒಂದು ನೋಡಿ ಅದು ಹಾಕಿದ್ದಾರಂತೆ. ಅಂದರೆ ನನ್ನ ಪಾಯಿಂಟ್ಸ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕವರ್ ಆಯಿತು. ಒಂದು ಅವೇರ್ನೆಸ್ ಡೋರಿಗೆ ಒಂದು ಹ್ಯಾಂಡ್ ಬಿಲ್ಸ್ ಅನ್ನು ಹಾಕಿದ್ದಾರೆ, ಅದು ತುಂಬ ಶ್ಲಾಘನೀಯ. ಹಾಗಾಗಿ ಮತ್ತೆ ಇದಲ್ಲದೆ ಒಂದು ವಾಲಂಟ್ರಿ ಆರ್ಗನೈಸೇಷನ್ಸ್ ಇರ್ತವೆ, ಕೊಲಾಬರೇಷನ್ ಮಾಡಬೇಕಾಗ್ತದೆ, ನಾವು ಪಾರ್ಟ್ನರ್ಶಿಪ್ ಮಾಡಬೇಕಾಗ್ತದೆ. ಯಾರ ಜೊತೆ? ಲೋಕಲ್ ಸ್ಕೂಲ್ಸ್ ಇರ್ತಾರೆ, ಈಗ ಸ್ಕೂಲ್ಸ್ ಆಗಲಿ, ಕಾಲೇಜಸ್ ಆಗಲಿ, ಹೆಲ್ತ್ ವರ್ಕರ್ಸ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಇವ್ರ ಜೊತೆ ಎಲ್ಲರ ಜೊತೆ ನಾವು ಕೈ ಜೋಡಿಸ್ಬೇಕು. ಇಂಥ ಒಂದು ಮಾದಕ ವಸ್ತುಗಳನ್ನು ನಾವು ನಮ್ಮ ಊರಿಂದ ದೂರ ಮಾಡಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಗಳದ್ದು ಒಂದು ಪಾರ್ಟ್ನರ್ಶಿಪ್ ಜನರೇಟ್ ಮಾಡಬೇಕು. ಇದನ್ನು ಜನರೇಟ್ ಮಾಡಬೇಕಾದ್ರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಒಂದು NGO ಟೈಪ್ ಒಂದು ಗ್ರೂಪ್ ಮಾಡ್ಕೊಂಡು ನಾವು ಇದಕ್ಕೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಏನಿಲ್ಲ. ಸುಮ್ಮನೆ 4-5 ಜನ ಚಿಂತಕರು ಒಂದು ಈ ಬಗ್ಗೆ ಚಿಂತೆ ಮಾಡಿ, ಈ ಡಿಪಾರ್ಟ್ಮೆಂಟ್ಗಳೇನಿದ್ದಾವೆ ಅವ್ರಿಗೆ ಯಾರೊಬ್ಬ ಡ್ರಗ್ ಅವನು ಇದ್ದಾನೆ, ಅವನಿಗೆ ತೊಗೊಂಡೋಗು ಕರೆಕ್ಟಾಗಿ ಟೈಮಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಹೆಲ್ತ್ ಸರ್ವಿಸಸ್ ಅವ್ನು ಏನು ಬೇಕು ಹಾಸ್ಪಿಟ್ಲಲ್ಲಿ ಅವ್ನು ಬೇಕಾದ ಅಡ್ಮಿಟ್ ಮಾಡಬೇಕು, ಅವನಿಗೆ ಏನು ಟ್ರೀಟ್ಮೆಂಟ್ ಬೇಕು ಟ್ರೀಟ್ಮೆಂಟ್ ಕೊಡಿಸು, ಮತ್ತೆ ಅವನಿಗೆ ಮನೆಗೆ ಬಿಡಬೇಕಾಗ್ತದೆ. ಸೊ ಇಂಥ ಒಂದು ಹೆಲ್ಪ್ ಆಗುವಂಥದ್ದು. ಅಥವಾ ಈ ಕಡೆ ಒಂದು ಡ್ರಗ್ ಆಗ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ತಿಳಿಸಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರದಕ್ಕೆ ಮುಂದೆ ನೋಡ್ಕೊಳ್ತಾರೆ. ಸೊ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಒಂದು ಕೊಲಾಬರೇಷನ್, ಎಲ್ಲರೂ ನಾವು ಈ ಹೆಲ್ತ್ ವರ್ಕರ್ಸ್ ಜೊತೆ, ಸ್ಕೂಲ್ಸ್ ಜೊತೆ, ಕಾಲೇಜಸ್ ಜೊತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಎಲ್ಲ ಕೊಲಾಬ್ರೇಟ್ ಮಾಡಬೇಕಾಗ್ತದೆ. ಇದಲ್ಲದೆ ಮತ್ತೆ ನಮ್ಮದೊಂದು ನಾನು ಹೇಳಿದಾಗೆ ಒಂದು ಪ್ರತಿ ಏರಿಯಾದಲ್ಲಿ ಒಂದು ಯುವಕರದೊಂದು ಟೀಮ್ ಮಾಡಿಕೊಂಡು ನಾವು ಇದು ಪೊಲೀಸಿಂಗ್ ಮಾಡ್ತೇವೆ. ಇದು ಈ ಮಾರಲ್ ಪೊಲೀಸಿಂಗ್ ಅಂತಲ್ಲ, ಒಂದು ಕಮ್ಯುನಿಟಿ ಪೊಲೀಸಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಕಮ್ಯುನಿಟಿ ಪೊಲೀಸಿಂಗ್ ಅಂದರೆ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆಯಾ. ಈಗ ನಾವು ಚಿಕ್ಕಂದಿರುವಾಗ ನನಗೆ ಚೆನ್ನಾಗಿ ನೆನಪಿದೆ, ನಾವೆಲ್ಲ ಈ ಸುಬಾ ನಮಾಜಿಗೆ ಕೆಲವೊಮ್ಮೆ ತಪ್ಪಿ ಹೋಗ್ತಿತ್ತು ನಾವು ಚಿಕ್ಕಂದಿರುವಾಗ. ಆವಾಗ ಉಸ್ತಾದೆಲ್ಲ ಸುಮ್ಮನೆ ಒಂದು ರೌಂಡ್ ನಮ್ಮ ಮನೆ ಹತ್ರ ಒಂದು ರೌಂಡ್ ಹಾಕ್ತಿದ್ರು, ಇವತ್ತು ಯಾರು ಬಂದಿದ್ದಾರೆ ಯಾರು ಬರಲಿಲ್ಲ ಅಂತ. ಇವತ್ತು ಯಾರು ಮಸ್ಜಿದಿಗೆ ಯಾರು ಅವ್ರಿಗೆ ಉಸ್ತಾದಿಗೆ ಕಾಣಲ್ಲ, ಅವ್ರ ಮನೆಗೆ ಹೋಗೋದು, ಎಲ್ಲಿ ನಿಮ್ಮ ಹುಡುಗ ಇವತ್ತು ಬರಲಿಲ್ಲ ಅಂತ ಕೇಳೋದು. ಅವಾಗ ಆಟೋಮೆಟಿಕ್ಲಿ ನಾವು ನೆಕ್ಸ್ಟ್ ತಾನೇ ಉಸ್ತಾದ್ ಮನೆಗೆ ಬರ್ತಾ ಇರೋದೊಂದು ನಮ್ಮ ತಂದೆಗೆ ಗೊತ್ತಾಗ್ತದೆ, ಅದಕ್ಕೆ ನಾವು ತಾನೇ ಹೋಗ್ತೇವೆ. ಹಾಗಾಗಿ ಒಂದು ಯುವಕರ ಟೀಮ್ ಸೇರಿ ನಮ್ಮ ಊರಲ್ಲಿ ಒಂದು ಸುತ್ತಾಡಿಕೊಂಡು ಎಲ್ಲಿಯಾದರೂ ಡ್ರಗ್ ಆಗ್ತಾ ಇದೆಯಾ, ಎಲ್ಲಾದರೂ ಇಂಥವರು ಸೇವನೆ ಮಾಡೋ ಗ್ರೂಪ್ ಇದೆಯಾ, ಎಲ್ಲಾದರೂ ಇಂಥವ್ರೊಂದು ಮಕ್ಕಳು ಇದ್ದಾರಾ ಹೂ ಆರ್ ಸಫರಿಂಗ್, ಯಾವುದಾದ್ರೂ ಫ್ಯಾಮಿಲಿಗೆ ಇದರಿಂದ ತೊಂದರೆ ಆಗಿದೆಯಾ, ಇಂಥದ್ದೆಲ್ಲ ನೋಡಿ ನಾವೊಂದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸೋದಾಗಲಿ ಇವೆಲ್ಲ ಮಾಡಿದರೆ ಒಂದು ಊರನ್ನು ನಾವು ಡ್ರಗ್ ಫ್ರೀ ಉಳ್ಳಾಲ ಅಂತ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮ ಇನ್ನೂ ಆಗ್ತಾ ಇರಲಿ. ಇದು ಒಂದು ಏರಿಯಾದೆಲ್ಲ ಆಯ್ತು, ಇನ್ನೊಂದು ಏರಿಯಾದಲ್ಲಿ ಇನ್ನೊಂದು ಮಾಡಿ ಬೇರೆ ಬೇರೆ ಯುವಕರು ಸೇರಿ ಎಲ್ಲ ಒಂದಾಗಿ, ಇದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ಈಗಿನ ಕಾಲದಲ್ಲಿ ಸಮಾಜ ಇಡೀ ಹಾಳಾಗ್ತದೆ. ಸಮಾಜ ಹಾಳಾಗಬಾರ್ದು ಅಂತ ಹೇಳಿದರೆ ದಯಮಾಡಿ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇಂಥ ಡ್ರಗ್ ಫ್ರೀ ಉಳ್ಳಾಲ ಮಾಡಲಿಕ್ಕೆ, ಡ್ರಗ್ ಫ್ರೀ ಏರಿಯಾ ಉಳ್ಳಾಲದಲ್ಲಿ ಆಜಾದ್ ನಗರ್ ಇರ್ಬೋದು, ಇನ್ನೊಂದು ಬೇರೆ ಪೇಟೆ ಇರ್ಬೋದು, ಹಾಗೆ ಚಿಕ್ಕ ಚಿಕ್ಕ ಊರಲ್ಲಿ ಕೂಡ ಒಂದು ಏರಿಯಾ 10 ಮನೆ ಏರಿಯಾಗೆ ಕೂಡ ನೀವೊಂದು ಡ್ರಗ್ ಫ್ರೀ ಅವೇರ್ನೆಸ್ ಕ್ಯಾಂಪೇನ್ ಮಾಡಿಕೊಂಡು ಅದಕ್ಕೆ ಮುಂದೆ ತಗೊಂಡು ಹೋಗಬೇಕು ಅಂತ ನಾನು ತಮ್ಮಲ್ಲಿ ಕೇಳಿಕೊಂಡು ಇನ್ನು ಮೇಲೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಾಗೆ ಯಾವುದೇ ಅಮಲು ಪದಾರ್ಥ ಆಗಲಿ, ಉಸ್ತಾದ್ರು ಹೇಳಿದ್ರು, ಈಗ ಖತೀಬ್ ಸಾಹೇಬ್ರು ಹೇಳಿದರು ಬಿಗ್ನಿಂಗ್ ಆಗುವಾಗ, ಅದು ಅಮಲು ಪದಾರ್ಥ ಇರ್ಬೋದು ಅಥವಾ ಮದ್ಯಪಾನ, ಏನೇ ಯಾವುದೇ ನಶೆ ಕೊಡುವಂಥ ಯಾವುದೇ ವಸ್ತು ನಮ್ಮಲ್ಲಿ ಬ್ಯಾನ್ ಆಗಿದೆ, ನಮ್ಮ ಇಸ್ಲಾಮದಲ್ಲಿ ಇಲ್ಲ. ಸೊ ಹಾಗಾಗಿ ಅಂಥ ವಿಷಯಗಳನ್ನು ದಯವಿಟ್ಟು ಮಾಡಬೇಡಿ. ನಿಮ್ಮ ಸಮಾಜಕ್ಕೂ ಕೆಟ್ಟ ಹೆಸರು ಬರ್ತದೆ, ನೀವು ಪ್ರಾಕ್ಟೀಸ್ ಮಾಡುವಂಥ ರಿಲಿಜನ್ಗೂ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿಕೊಂಡು ಇನ್ನು ಮುಂದೆ ಇಂಥ ಕಾರ್ಯಕ್ರಮ ಮುಂದೆ ಒಳ್ಳೆಯದಾಗಲಿ, ಉಳ್ಳಾಲ್ ನಿಜವಾಗ್ಲೂ ಡ್ರಗ್ ಫ್ರೀ ಉಳ್ಳಾಲ್ ಆಗಲಿ, ಒಂದು ದೊಡ್ಡದಾದ ಒಂದು ಹೆಜ್ಜೆ ಇಟ್ಟು ಇವತ್ತು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದಿರಿ. ಇದಕ್ಕೆ ಶ್ಲಾಘಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಸ್ಸಲಾಮು ಅಲೈಕುಂ. ದ್ರವ್ಯ ಸೇವೆ ವಿರುದ್ಧ ಜಾಥಾ ಪೇಟೆ ನಾಗರಿಕರ ಸಮಿತಿ ಉಳ್ಳಾಲ ಜನಜಾಗೃತ ಸಮಾವೇಶವನ್ನ
ಉದ್ದೇಶಿಸಿ ಮಾತನಾಡಿದ್ದಾರೆ ಶ್ರೀ ಕಿಶೋರ್ ಅತ್ತವರ ಇವರನ್ನು ನಾನು ಆ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಬಹಳ ಚೆನ್ನಾಗಿ, ಬಹಳ ಕಾಳಜಿಯಿಂದ ನೀವು ಮಾಡಬಹುದಾದಂಥ ಚಟುವಟಿಕೆಗಳ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಅದೇನು ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದೇನಲ್ಲ, ಖಂಡಿತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಒಂದು ಸಮಾಜ ವಿಜ್ಞಾನ ಸಂಶೋಧಕನಾಗಿ ಇದರ ವಿಷಯದ ಬಗ್ಗೆ ಸೈಕಾಲಜಿಯಲ್ಲಿ ಕಲಿತು, ಮನೋವಿಜ್ಞಾನದಿಂದ ಕಲಿತು, ನಮ್ಮ ಕಾಲೇಜಿನಲ್ಲಿ ಈ ರೀತಿಯ ಕೌನ್ಸಿಲಿಂಗ್ ಬೇಕಾದಂಥ ವಿದ್ಯಾರ್ಥಿಗಳನ್ನು ರೆಡಿ ಮಾಡ್ತೇವೆ. ನಮ್ಮ ಕಾಲೇಜಿನಲ್ಲಿ ಒಂದು 2-3 ವಿಚಾರ ನೇರವಾಗಿ ಈ ವ್ಯಸನ ಅಂದ್ರೆ ಏನು, ಇದು ಯಾಕೆ ಆಗತ್ತೆ ಅಂತ, ಇದು ನೇರವಾಗಿ ಇಲ್ಲಿ ನೆರೆದಿರುವಂತಹ ಪೋಷಕರು ಮತ್ತು ವೇದಿಕೆಯಲ್ಲಿದ್ದವರು ಎಲ್ಲರನ್ನೂ ಕೂಡ ಉದ್ದೇಶಿಸಿ ನನ್ನ 2 ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಏನು ಮತ್ತು ಯಾಕೆ ಅಂತ. ವ್ಯಸನ ಆದಾಗ, ವ್ಯಸನಗ್ರಸ್ತ ಅಂದ್ರೆ ವ್ಯಸನದಿಂದ ಒಟ್ಟಿಗೆ ಕೂಡಿರುವಂತಹದ್ದು. ವ್ಯಸನಗ್ರಸ್ತನಾದಾಗ ಅವನು ಸ್ವಾಭಾವಿಕವಾಗಿರುವ ವಿಚಾರಕ್ಕಿಂತ ಭಿನ್ನವಾಗಿರ್ತಾನೆ, ನಾರ್ಮಲ್ ಆಗಿರೋದಿಲ್ಲ. ಒಂದು ರೀತಿಯ ಒಂದು ಡ್ರೀಮ್, ಒಂದು ಏನ್ ಹೇಳ್ತಾರೆ, ಕನಸಿನ ಲೋಕದಲ್ಲಿ ಇರುವಂತಹ ಒಂದು ಅವಸ್ಥೆಗೆ ಹೋಗ್ತಾನೆ. ಅದು ಸಿಗರೇಟ್ ಸೇದುವುದರಿಂದ ಇರಬಹುದು, ಮದ್ಯಪಾನದಿಂದ ಇರಬಹುದು, ಅಥವಾ ಇತರ ಯಾವುದೇ ದ್ರವ್ಯಗಳನ್ನು ಸೇವನೆ ಮಾಡುವುದರಿಂದ ಇರಬಹುದು. ಅದು ಮಾಡಿದವರಿಗೆ ಅದರ ಅನುಭವ ಗೊತ್ತಿರ್ತದೆ. ಇದು ಯಾಕೆ ಆಗ್ತದೆ ಮತ್ತು ಜನರು ಅಥವಾ ಯುವ ಜನರು ಯಾಕೆ ಇದಕ್ಕೆ ಹೆಚ್ಚಾಗಿ ಬಲಿ ಬೀಳ್ತಾರೆ ಎಂಬ ನನ್ನ ವ್ಯಾಖ್ಯಾನವನ್ನು ಹೇಳ್ತೇನೆ. ಸಮಾಜವನ್ನು ಅರಿತುಕೊಂಡ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಗಿರಿಜನರು, ಟ್ರೈಬಲ್ಸ್ ಬೇರೆ ಬೇರೆ ಸಮಾಜದಲ್ಲಿ ದೇಶದಾದ್ಯಂತ ಇದ್ದಾರೆ. ಇದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ಕೂಡ ನಡೆದಿದೆ, ದಯಮಾಡಿ ತಿಳ್ಕೊಳ್ಳಿ. 2 ವಿಚಾರ ಮಾತ್ರ ನಾನು ಹೇಳುವಂತಹದ್ದು. ಇದರ ಮೂಲ ಸಮಾಜ ಕಾರಣ. ಇವತ್ತು ವ್ಯಸನಗ್ರಸ್ತ ಉಳ್ಳಾಳ ಆಗಿರ್ಬೇಕಂತ ಹೇಳಿದ್ರೆ, ಉಳ್ಳಾಳದ ಸಮಾಜದಲ್ಲಿ, ಉಳ್ಳಾಳದ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇರ್ಬೋದು. ಇದು ಒಂದು ಸಿಂಪ್ಟಮ್ ಅಂತ ಹೇಳಿದ್ರೆ, ಯಾವುದೇ ಒಂದು ರೋಗ ಇದ್ರೆ ಅದರ ಗುಣಲಕ್ಷಣಗಳನ್ನು ಕಾಣ್ತಾ ಇದೆ. ನಿಜವಾದ ಡಾಕ್ಟರ್ ಹತ್ರ ಹೋದ್ರೆ ನೀವು ಅವರು ರಕ್ತ ಪರೀಕ್ಷೆ, ಮಲ ಪರೀಕ್ಷೆ, ಬೇರೆ ಎಲ್ಲ ಸ್ಕ್ಯಾನ್ಗಳನ್ನೆಲ್ಲ ಮಾಡಿ ನಿಮ್ಗೆ ಇದೇ ಆಗಿದೆ ಅಂತ ಹೇಳ್ತಾರೆ. ಹೌದಾ? ಜನನಿತ್ಯ ವಿಚಾರದಲ್ಲಿ ನಾವು ಸಮಾಜವನ್ನು ಅಧ್ಯಯನ ಮಾಡುವವರು ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾಕೆ ಒಂದು ಹುಡುಗ ಅಥವಾ ಹುಡುಗಿ ವ್ಯಸನಗ್ರಸ್ತರಾಗಿದ್ದಾರೆ, ಇದರ ಮೂಲ ಎಲ್ಲಿದೆ, ಇದನ್ನು ನಾವು ತಿಳಿದುಕೊಳ್ಳದಿದ್ರೆ ನಾವು ಮಾಡುವ ಕಾರ್ಯಕ್ರಮಗಳು ನಿಜವಾದ ಸಮಸ್ಯೆಯ ಮೂಲವನ್ನು ಮುಟ್ಟದೇ ಇರಬಹುದು. ಆ ಹಿನ್ನೆಲೆಯಲ್ಲಿ ಇರುವಂತದ್ದು ಮೊದಲನೇದಾಗಿ ನಮ್ಮ ಸಮಾಜ ವೇಗವಾಗಿ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಯಲ್ಲಿ ಬಹಳಷ್ಟು ಕಾಂಪಿಟಿಷನ್ ಇದೆ. ಕಾಂಪಿಟಿಷನ್ ಅಂತ ಹೇಳಿದ್ರೆ ಸ್ಪರ್ಧೆ, ವ್ಯವಹಾರದಲ್ಲಿ ಸ್ಪರ್ಧೆ, ಶಾಲೆಯಲ್ಲಿ ಸ್ಪರ್ಧೆ, ಮನೆಯಲ್ಲಿ ಸ್ಪರ್ಧೆ. ಇದರ ಯಾವ ರೂಪಾಂತರ ಹೇಳ್ತೇನೆ ಮನೆಯಲ್ಲಿ ಅಂತ. ನಮ್ಮ ತಂದೆ ತಾಯಿಗಳು ಎಲ್ಲಾ ಮಕ್ಕಳು ಒಂದೇ ರೀತಿ ಇರ್ತಾರೆ ಅಂತ ನಿರೀಕ್ಷೆ ಮಾಡ್ತಾರೆ ಅವರ ಆಟಿಟ್ಯೂಡ್ನಿಂದ, ಅಂದ್ರೆ ಮನೋಭಾವದ ದೃಷ್ಟಿಯಿಂದ. ಆದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕೈಗಳು ಹೇಗೆ ಭಿನ್ನ ಭಿನ್ನ ಆಗಿದೆಯೇ 5 ಬೆರಳುಗಳು, ಹಾಗೆ ಪ್ರತಿಯೊಂದು ಮಗುವು ಕೂಡ ಸಾಮರ್ಥ್ಯದಲ್ಲಿ, ತಿಳುವಳಿಕೆ ದೃಷ್ಟಿಯಿಂದ ಅಥವಾ ಕೆಲಸ ಮಾಡೋ ದೃಷ್ಟಿಯಿಂದ ಭಿನ್ನವಾಗಿರ್ತಾರೆ. ಎಲ್ಲರೂ ಒಂದೇ ರೀತಿ ಇರಬೇಕಂತ ಹೇಳಿದ್ರೆ ಅವರನ್ನೆಲ್ಲರನ್ನು ಕೂಡ ನಾವು ಫ್ಯಾಕ್ಟ್ರಿಯಲ್ಲಿ ಪ್ರೊಡ್ಯೂಸ್ ಮಾಡಿ ಕಳಿಸಿದ್ರೆ ಮಾತ್ರ ಪ್ರಾಯಶಃ ಇರ್ಬೋದೇನೋ, ಅದರಲ್ಲೂ ಸಮಸ್ಯೆ ಇರ್ಬೋದು. ಆದರೆ ನೈಸರ್ಗಿಕವಾಗಿ ದೇವರು ಎಲ್ಲರನ್ನೂ ಭಿನ್ನವಾಗಿ, ಅನನ್ಯ ಅಂತ ಹೇಳ್ತೇವೆ ಕನ್ನಡದಲ್ಲಿ, ವಿಶೇಷವಾಗಿ ಎಲ್ಲರೂ ಬೇರೆ ಬೇರೆ ರೀತಿ ಇರ್ತಾರೆ. ಅವರ ಅನನ್ಯತೆಯನ್ನು ಗುರುತಿಸುವಂಥದ್ದು, ಭಿನ್ನವಾಗಿದ್ದಾನೆ ಅದರಲ್ಲಿ ತಪ್ಪಿಲ್ಲ ಅಂತ ಅಂದುಕೊಳ್ಳುವಂಥದ್ದು ಬಹಳ ಮುಖ್ಯ. ಇದು ನಮ್ಮಲ್ಲಿ ಬಹಳಷ್ಟು ಪೋಷಕರು ಮಾಡ್ತಾ ಇಲ್ಲ, ಮನೆಯಲ್ಲಿ ಮಾಡೋದಿಲ್ಲ, ಶಾಲೆಯಲ್ಲಿ ಹೋದ ಶಿಕ್ಷಕರು ಮಾಡೋದಿಲ್ಲ, ಸಮಾಜದಲ್ಲಿ ಕೂಡ ಪೈಪೋಟಿ. ಹೆಚ್ಚು ಮಾರ್ಕ್ ಬರಬೇಕು, ನಾನು ಬರಲಿಲ್ಲ ಆತ್ಮಹತ್ಯೆಗೆ ಹೋಗುವಂತದ್ದು. ಸೊ ವಾಸ್ತವದಲ್ಲಿ ಇರುವಂತಹ ಒತ್ತಡಗಳು ಕೌಟುಂಬಿಕವಾಗಿ ತೆಗೆದುಕೊಂಡ್ರೆ, ನಮ್ಮ ದೃಷ್ಟಿಕೋನದಲ್ಲಿ ತಂದೆ ಮತ್ತು ತಾಯಿ ತಮ್ಮ ಮಕ್ಕಳನ್ನು ನೋಡುವ, ಬೆಳೆಸುವ ದೃಷ್ಟಿಕೋನದಲ್ಲಿ ಒಂದು ಅತ್ಯಂತ ಮಹತ್ತರವಾದ ಬದಲಾವಣೆಯನ್ನು ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ನೀವು ಪ್ರೀತಿ ಕೊಡ್ಲಿಕ್ಕೆ ಅಥವಾ ನೀವು ಕೊಡುವ ಪ್ರೀತಿ ಮುಟ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಅವರು ನಿರಂತರವಾಗಿ ಪೈಪೋಟಿಗೆ ಒಳಪಟ್ಟು ಒತ್ತಡಕ್ಕೆ ಒಳಪಡ್ತಾರೆ. ಪ್ರೆಷರ್, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ಸ್ಟಾರ್ಟ್ ಆದಾಗ ಏನಾಗ್ತದೆ, ಮನೆಯಲ್ಲಿ ಆ ರೀತಿ ಐತೆ, ಶಾಲೆಗೆ ಹೋದ ಮೇಲೆ ಶಾಲೆಯಲ್ಲಿ ಕೂಡ ಕಲಿಯೋ ವಿಚಾರದಲ್ಲಿ ಪೈಪೋಟಿ. ಟೀಚರ್ಗಳು ಕೂಡ ಒತ್ತಡ ಆಗ್ತಾರೆ. ಏನು, ನನ್ನ ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಎಲ್ಲರೂ 100% ಬರಬೇಕು ಅಂತ ಹೇಳಿದ್ರೆ ಹೆಮ್ಮೆ. ಇದೊಂಥರ ಒಂದು ಟ್ಯಾಬು ನಮ್ಮ ಸೊಸೈಟಿಯಲ್ಲಿ. ಶಿಕ್ಷಣ ಹೇಳುತ್ತೆ ಪ್ರತಿಯೊಂದು ಮಗುವು ಭಿನ್ನವಾಗಿದೆ. ಆ ಭಿನ್ನತೆಯನ್ನು ಗಮನಿಸಿ ಶಿಕ್ಷಕರು ಅವರಿಗೆ ಪಾಠ ಮಾಡಬೇಕು, ಅವರ ಸಾಮರ್ಥ್ಯವನ್ನು ಗುರುತಿಸಬೇಕು ಶಿಕ್ಷಕರು ಅಂತ ಹೇಳುತ್ತೆ. ಬಟ್ ಈ ಪೈಪೋಟಿಯಲ್ಲಿ ನಾನು ಒಳ್ಳೆ ಉದಾಹರಣೆ ಕೊಡ್ತೇನೆ. ನಿಮ್ಮ ಮಕ್ಕಳಿಗೆ ಆಗಿರ್ಬೋದು 9ನೇ ಕ್ಲಾಸ್ನಲ್ಲಿ ನೀವೆಲ್ಲಾದರೂ ಹೆಚ್ಚಾಗಿ ಪ್ರೈವೇಟ್ ಶಾಲೆಗಳಲ್ಲಿ ಇದ್ರೆ, ನಿಮ್ಮ ಮಗು ಕಲಿಯುವುದರಲ್ಲಿ ಅಷ್ಟು ಹುಷಾರಿಲ್ಲದಿದ್ರೆ ಶಾಲೆಯವರು HM ಅಥವಾ ಟೀಚರ್ನವರು ಕರೆದು ಹೇಳ್ತಾರೆ ನಿಮಗೆ, ಒಳ್ಳೆದ್ರಲ್ಲಿ ದಯಮಾಡಿ ಏನಾದರೂ ಮಾಡಿ
ನಾವು ಪಾಸ್ ಮಾಡಿ ಕೊಡ್ತೇವೆ, ಬೇರೆ ಶಾಲೆಗೆ ಹಾಕ್ತೀರಾ ಅಂತ ಕೇಳ್ತಾರೆ. ಯಾಕೆ ಹೇಳಿ? ಯಾಕೆ? ಒಂದು ವೇಳೆ ಮಗು ಇದ್ದು SSLCಯಲ್ಲಿ ಪಾಸ್ ಆಗುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರ್ತದೆ ಖಚಿತವಾಗಿ ಅವನು ಬೇರೆದ್ರಲ್ಲಿ ಹುಷಾರಿರ್ತಾನೆ ಅವನು ಅಥವಾ ಅವಳು, ಅವರ ಶಾಲೆಗೆ ಬರುವ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಪರ್ಸೆಂಟೇಜ್ ಕಡಿಮೆ ಆಗುವುದು ಯಾಕೆ? ಒತ್ತಡದಿಂದ. ಅವರ SSLC ಮಾರ್ಕ್ಸ್ 40% ಗಿಂತ ಕಡಿಮೆ ಬಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಒಂದು ಪ್ರೇಮ ಪತ್ರ ಬರ್ತದೆ. ನಿಮ್ಮ ಲೈಸೆನ್ಸ್ ಅನ್ನು ನಾವು ಯಾಕೆ ನವೀಕರಣ ಮಾಡಬೇಕು, ಲೈಸೆನ್ಸ್ ಯಾಕೆ ನಿಮ್ಮ 40% ಕೂಡ ಬರಲಿಲ್ಲಲ್ಲ ಅಂತ ಪ್ರಶ್ನೆ ಎದುರಿಸಬೇಕಾಗುತ್ತೆ. ಮ್ಯಾನೇಜ್ಮೆಂಟ್ನವರಿಗೆ ಅದು ಕಷ್ಟ ಆಗುತ್ತೆ. ಆದುದರಿಂದ ಪ್ರೈವೇಟ್ ಶಾಲೆಗಳು, ನಾನು ಪ್ರೈವೇಟ್ ಇದಂತ ಹೇಳಿಲ್ಲ, ನಾನು ಶಾಲೆ ಶಿಕ್ಷಣದ ವ್ಯವಸ್ಥೆ ಹೇಳೋದು, ಉತ್ತಮವಾಗಿ ಹೆಚ್ಚು ಮಾರ್ಕ್ಸ್ ತೆಗೆದಿರುವ ಮಕ್ಕಳಿಗೆ ಮಾತ್ರ ಫಸ್ಟ್ ಸೀಟ್ ಸಿಗುತ್ತೆ. ಹೌದಾ? ಎಲ್ಲರಿಗೂ ನಮ್ಮ ಹಿಂದುಳಿದ ಸೀಟ್ನಲ್ಲಿರುವಂತಹ ಕಡಿಮೆ ಮಾರ್ಕಿನ ಮಕ್ಕಳಿಗೆ ಬಹಳ ಕಷ್ಟಪಟ್ಟು ನೀವು ರಸೀದ್ ಹಾಕಂದು ಯಾರ್ದೋ ಇನ್ಫ್ಲುಯೆನ್ಸ್ ಮಾಡಿಸಬೇಕಾಗುತ್ತೆ. ಹೌದಾ? ನಿಜವಾಗಿ ಶಿಕ್ಷಣ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮಗು ಅನನ್ಯ, ಬೇರೆ ಬೇರೆ ಅವರಿಗೆ ಸಾಮರ್ಥ್ಯ ಇದೆ, ದಯಮಾಡಿ ಆ ಸಾಮರ್ಥ್ಯವನ್ನು ಗುರುತಿಸಿ ಬೆಳೆಸಬೇಕು, ಅದು ಶಿಕ್ಷಣ. ಬಟ್ ಆ ರೀತಿ ಆಗ್ತಾ ಇಲ್ಲ. ಈ ಒತ್ತಡ ಮಗುವಿಗೆ ಮನೆಯಲ್ಲಿ ಆಯ್ತು, ಶಾಲೆಯಲ್ಲಿ ಆಯ್ತು. ಈಗ ಮಗುವಿನ ಆತಂಕಗಳು ಇನ್ನೂ ಹೆಚ್ಚಾಗ್ತದೆ ಇನ್ನೊಂದು ಹಂತದಲ್ಲಿ. ಮಗು 10, 11 ವರ್ಷ, 12 ವರ್ಷ, 13 ವರ್ಷ ಬರುವಾಗ ಹದಿಹರೆಯದ ವಯಸ್ಸು. ಹದಿಹರೆಯದ ವಯಸ್ಸಿಗೆ ಬರುವಾಗ ಮಕ್ಕಳಿಗೆ ದೈಹಿಕ ಬದಲಾವಣೆ ಆಗ್ತದೆ, ದೈಹಿಕ ವಿಕಾರಗಳೆಲ್ಲ ಇರ್ತವೆ. ಇದನ್ನು ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಏನಿದ್ರು ಸಿಟ್ಟಿರ್ತದೆ, ತಂದೆ ತಾಯಿ ಹತ್ರ ಹೇಳಿದ್ರೆ ಎದುರು ಮಾತಾಡ್ತಾರೆ. ನೀವು ಫೋನ್ ಏನಾದ್ರೂ ಕಿತ್ಕೊಂಡು ಬಿಟ್ರೆ ಮನೆ ಬಿಟ್ಟೆ ಓಡಿ ಹೋಗ್ತಾರೆ. ಬಹಳ ಕಷ್ಟಕರವಾದ ಪರಿಸ್ಥಿತಿ ಪೋಷಕರಿಗಿದೆ. ಮಕ್ಕಳು ಬೆಳೆಯುತ್ತಿರುವ ಹಂತದಲ್ಲಿ ಅವರನ್ನು ನಿಭಾಯಿಸುವುದು ಪೋಷಕರಿಗೆ ಕಷ್ಟ ಆಗ್ತಾ ಇದೆ. ಈ ಹಂತದಲ್ಲಿ ಮಗು ತನ್ನ ವಾಸ್ತವವನ್ನು ಬಿಟ್ಟು ಸುಲಭವಾಗಿ ಸಿಗುವಂತಹ ಮದ್ಯ ವ್ಯಸನ ಇರಬಹುದು ಅಥವಾ ಯಾವುದೇ ವ್ಯಸನಗಳಿಗೆ ಅಥವಾ ಆ ರೀತಿಯ ಗುಂಪುಗಳ ಜೊತೆ ಇರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಯಾಕಂತ ಹೇಳಿದ್ರೆ ಆ ಗುಂಪು ಅವನನ್ನು ಅರ್ಥ ಮಾಡಿಕೊಳ್ತದೆ. ತಂದೆ ಅರ್ಥ ಮಾಡಿಕೊಳ್ಳುವುದಿಲ್ಲ, ತಾಯಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಅಂಶದಿಂದಾಗಿ ಇವರು ಇಂಡಿವಿಜುವಲ್ ಆಗಿ ಏನು ಬೇರ್ಪಡಿಸ್ತಾರೆ, ಸಪರೇಟ್ ಆಗ್ತಾರೆ. ಸಪರೇಟ್ ಆದಾಗ ತಂದೆ ತಾಯಿಗಳಿಗೆ ಕಷ್ಟ ಆಗುತ್ತೆ ಅವರನ್ನು ಮ್ಯಾನೇಜ್ ಮಾಡೋದು. ಇದು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ವ್ಯಸನ ಮುಕ್ತ ಸಮಾಜ ಮಾಡ್ಬೇಕಂತ ಹೊರಟಾಗ ನಾವು ವ್ಯಸನ ಯಾಕೆ ಆಗ್ತದೆ ಎಂಬುದನ್ನು ತಿಳ್ಕೊಬೇಕಾಗತ್ತೆ. ಈ ಅಂಶವನ್ನು ದಯಮಾಡಿ ನೋಡು. ಇದಕ್ಕೆ ಒಂದೇ ಒಂದು ಸಾಧನ ನನಗೆ ನಾನು ಆ್ಯಡ್ ಮಾಡ್ಲಿಕ್ಕೆ ಇರ್ತದೆ. ಪ್ರೊಫೆಸರ್ ಹೇಳಿದ್ದಕ್ಕೆ ಪ್ರೀತಿಯಾಗಿ ಕೊಡುವಂಥದ್ದು ಒಂದು ಏನೋ, ಮಕ್ಕಳು ಹದಿಹರೆಯದ ಮಕ್ಕಳ ಜೊತೆ ಮುಕ್ತವಾಗಿ ಮಾತನಾಡುವ ಒಂದು ಗುಂಪು ಬೇಕು ಅಂತ ಹೇಳಿದ್ರು ಅವರು. ತಂದೆ ತಾಯಿಗಳು ಫಸ್ಟ್ ಪ್ರೀತಿಯಿಂದ ಅವರಲ್ಲಾಗಿರುವ ದೈಹಿಕ ಬದಲಾವಣೆಗಳು ಮತ್ತೆ ಶಾಲೆಯಲ್ಲಿರುವ ಒತ್ತಡಗಳ ಬಗ್ಗೆ ಕೂತ್ಕೊಂಡು ಮಾತನಾಡುವಂತಹ ಮನಸ್ಥಿತಿ ಈಗ ಇಲ್ಲ. ಅದೊಂದು ಟ್ಯಾಬು ಆಗಿದೆ. ಮಕ್ಕಳು ಅವರನ್ನು ಪ್ರೀತಿಯಿಂದ ನೋಡೋದು ಬಿಟ್ಟು ಅವರನ್ನು ಒಂಥರ ಏನು ಕಾಂಪಿಟೇಷನ್ ನಲ್ಲಿ ಅಥವಾ ಒಂಥರ ಕಾಂಪಿಟೀಟರ್ ತರ ನೋಡ್ತಾರೆ. ಅವರಿಗೆ ನಮ್ಗೆ ಹೇಳಿದ್ರೆ ಅವರು ಕೇಳೋದಿಲ್ಲ, ದಯಮಾಡಿ ನೀವು ನೋಡಿ ಅಂತ ಕೌನ್ಸಿಲರ್ ಹತ್ರ ಕಳಿಸ್ತಾರೆ, ಅಂದ್ರೆ ಆರ್ಟಿಫಿಷಿಯಲ್ ಪೋಷಕರ ಹತ್ರ ಕಳಿಸ್ತಾರೆ. ಸೊ ನಾವು ಹೇಳುದು, ನಮ್ಮ ಸಮಾಜದಲ್ಲಿ ಇವತ್ತು ವ್ಯಸನಗ್ರಸ್ತ ಆಗಿದ್ರೆ ನಮ್ಮ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಿಗುವ ಪ್ರೀತಿ ಮತ್ತು ವಿಶ್ವಾಸಗಳು ಕಡಿಮೆ ಆಗಿದೆ ಅಂತ ಲೆಕ್ಕ. ಇನ್ನೊಂದು ಕೊನೆಯದಾಗಿ ಹೇಳ್ತೇನೆ, ಸಮಾಜ ವೇಗವಾಗಿ ಬದಲಾಗ್ತಾ ಇದೆ. ನಿಮ್ಮ ಅರ್ಥೈಸಿಕೆಯ ಮಟ್ಟ 45-50 ವರ್ಷದ ತಂದೆ ತಾಯಿಗಳಿಗೆ ಈಗಿರುವ 18, 16, 17 ವರ್ಷದ ವಯಸ್ಸಿನವರಿಗೂ ತುಂಬಾ ಲೋಕಜ್ಞಾನದ ಬಗ್ಗೆ ವ್ಯತ್ಯಾಸ ಇದೆ, ಗ್ಯಾಪ್ ಇದೆ. ಅವರಿಗೆ ಈಗ ಮೊಬೈಲ್ನಲ್ಲಿ ಇಡೀ ಪ್ರಪಂಚದ ವಿಚಾರಗಳು ಸಿಗುತ್ತೆ. ಅವ್ರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ತಂದೆ ತಾಯಿಗಳಿಗೆ ನಾನು ಹೇಳಿದ್ರೆ ಅರ್ಥವೇ ಆಗುದಿಲ್ಲ. ಎಲ್ಲದಕ್ಕೂ ಉತ್ತರ ಮೊಬೈಲ್ನಲ್ಲಿ ಇದೆ, ಗೂಗಲ್ನಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಆದುದರಿಂದ ಕಮ್ಯುನಿಕೇಶನ್ ಗ್ಯಾಪ್ ಪೋಷಕರ ನಡುವೆ ಕಡಿಮೆ ಆಗುತ್ತೆ, ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಯಾವಾಗ ನಿಮಗೆ ಈ ರೀತಿ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಮಾತನಾಡೋದು ಕಡಿಮೆ ಮಾಡ್ತಾರಂತ ಹೇಳಿದಾಗ ಅದು ಫಸ್ಟ್ ಸಿಂಪ್ಟಮ್. ಮಗು ಸ್ಲೋಲಿ ನಿಮ್ಮಿಂದ ಬೇರೆಯಾಗಿ ಅವರದೇ ಲೋಕಕ್ಕೆ ಹೋಗ್ತಾ ಇದ್ದಾರೆ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನೀವು ಸಂವೇದನಶೀಲರಾದ್ರೆ ಮುಂದೆ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡಬಹುದು. ಅದಕ್ಕೆ ಪ್ರೊಫೆಸರ್ ಅವರು 2-3 ಒಂದು 7-8 ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಸಮುದಾಯದಲ್ಲಿ, ನೇಬರ್ಹುಡ್ನಲ್ಲಿ ಎಲ್ಲರನ್ನೊಬ್ಬರನ್ನು ನೋಡಿಕೊಳ್ಳುವಂಥದ್ದು ಮಾತ್ರ ಅಲ್ಲ, ಈ ಎಲ್ಲ ಗುಂಪುಗಳು ಪ್ರೀತಿಯಿಂದ ಅವರತ್ರ ನಗನಗ್ತಾ ಮಾತನಾಡುವಂಥ ಒಂದು ಆಗಬೇಕು. ಭಾಳ ಕಷ್ಟ ಆಗುತ್ತೆ ನಿಮ್ಮ ಮಕ್ಕಳ ಜೊತೆ, ನಮ್ಮ ಹದಿಹರೆಯದ ಮಕ್ಕಳ ಜೊತೆ ಮಾತನಾಡೋದು, ಅವರು ನಿಮ್ಮ ಜೊತೆ ಒಂದು ಫ್ರೆಂಡ್ ಆಗಿ ವರ್ತಿಸುವಂಥದ್ದು. ದಯಮಾಡಿ ಆಲೋಚನೆ ಮಾಡಿಕೊಳ್ಳಿ. ಇಲ್ಲ, ಅವರಿಗೆ ಅವರದೇ ಆದ ಫ್ರೆಂಡ್ ಗ್ರೂಪ್ ಇರ್ತದೆ. ತಂದೆ ತಾಯಿ ಜೊತೆ ಯಾವಾಗ ಅವರು ಫ್ರೆಂಡ್ಲಿ ಆಗಿರ್ತಾರೆ, ತಂದೆ ಅಥವಾ ತಾಯಿ ಜೊತೆ, ಆವಾಗ ದಟ್ ಇಸ್ ಅ ವೆರಿ ವೆರಿ ಪಾಸಿಟಿವ್ ಸೈನ್. ಇದೆಲ್ಲವೂ ಕೂಡ ನಾವು ಈ ಅವಸ್ಥೆಯನ್ನು ಕಳೆದು ಬಂದವರೇ. ಸೊ ಈಗ ಕಾಲ ಚೇಂಜ್ ಆಗಿದೆ. ಅದಕ್ಕೆ ಕಾಲಕ್ಕೆ ತಕ್ಕಂತೆ ಪೋಷಕರು ಕೂಡ ಇದಕ್ಕೆ ನಾವು ರೆಡಿ ಆಗಬೇಕಾಗಿದೆ. ನಮ್ಮ ಹಳೆಯ ಮನೋಭಾವಗಳನ್ನು ಬದಲಾಗಿ ಮಕ್ಕಳನ್ನು ಅರ್ಥೈಸಬೇಕಾದಂಥ ಕಾಲ ಈಗ ಬಂದಿದೆ ಅಂತ ಹೇಳ್ತೇನೆ. ಇಷ್ಟು ಹೇಳಿ, ಈ ವ್ಯಸನಗ್ರಸ್ತ ಯಾಕೆ ಇದೆ, ಇದನ್ನು ಹೇಗೆ ಮಾಡಬಹುದು ಎಂಬುದಕ್ಕೆ ಈಗ ಅವ್ರು ಹೇಳಿದ್ದನ್ನು ತಗೊಂಡು ಹೋಗ್ಬೋದು ಅಂತೇಳಿ ಈ ಒಂದು ಅವಕಾಶಕ್ಕೋಸ್ಕರ ಪೇಟೆ ನಾಗರಿಕರ ಜಾಗೃತಿ ಸಮಿತಿಗೆ
ಅದು ಸಾಕಾಗ್ಲಿಕ್ಕಿಲ್ಲ ಜೋರು ಎಲ್ಲರೂ ಅಂತ ಹೇಳಿದ್ರೆ ಈ ಭಾಷಣ ಕೇಳಿ ಕೇಳಿ ಸ್ವಲ್ಪ ಆಯಾಸ ಆಗಿರ್ತದೆ. ಆಗ ಒಂದು ಸ್ಪಿರಿಟ್ ಬರಬೇಕು. ಅದಕ್ಕಾಗಿ ಪೇಟೆ ನಾಗರಿಕರ ಮಾದಕ ದ್ರವ್ಯ ಸಮಿತಿಗೆ, ಪೇಟೆ ನಾಗರಿಕರ ಮಾದಕ ದ್ರವ್ಯ ಸಮಿತಿಗೆ ಬಂಧುಗಳೇ, ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮ್ಮಂತಹ ಜನಪ್ರತಿನಿಧಿಗಳ ಪಾತ್ರ ಇದರಲ್ಲಿ ಕೂಡ ಉಂಟು. ನನಗೆ ಒಂದು ದಿನ ಒಂದು ಫೋನ್ ಬರ್ತದೆ. ಆ ಫೋನ್ ಯಾರದು ಅಂತ ಹೇಳಿದರೆ ಒಂದು ಮಹಿಳೆಯದ್ದು. ಆ ಮಹಿಳೆ ಅಂತ ಹೇಳಿದರೆ ಬಹಳಷ್ಟು ಬಡಪಾಯಿ ಮಹಿಳೆ. ಅವಳು ಬಾಡಿಗೆ ಮನೆಯಲ್ಲಿರುವುದು, ಅವಳು ಮನೆ ಕೆಲಸಕ್ಕೆ ಹೋಗುವುದು. ಅವಳಿಗೆ ಒಂದು ಮಗಳಿದ್ದಾಳೆ. ಆ ಮಗಳು ಒಂದು ರೆಡಿಮೇಡ್ ಅಂಗಡಿಗೆ ಹೋಗಿ ಸ್ವಲ್ಪ ಸಂಬಳ ಏನಂತ ಹೇಳಿದರೆ ನನ್ನ ಮಗನನ್ನು ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ, ಏನಿಲ್ಲ ಅವನಿಗೆ ಸ್ವಲ್ಪ ಇಂಥ ಅಭ್ಯಾಸ ಉಂಟು ಅಂತ. ನನಗೆ ಆಗಲೇ ಅಂದಾಜಾಯಿತು. ನಾನು ಸಡನ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಯಾಕೆ ಗೊತ್ತುಂಟಾ, ಇಂಥ ಗಿರಾಕಿಗಳನ್ನು ನಾವು ಫೋನ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಅವರು ಸಡನ್ ಏನು ಕೇಳ್ತಾರೆ ಗೊತ್ತುಂಟಾ, ಸಾಯ್ಬೇರೆ ಹಿಂದೆ ಪೂರದಿಗಳು ಬರೋಡಿಸಿ ಇಂದು ಈರಿನ ಮರಿಯಾಗಿ ಹೋಗು ಅಂತ. ಹಾಗೆ ನಾನು ಸ್ವಲ್ಪ ವಿಚಾರಿಸಿದೆ, ಮಹಿಳೆಗೆ ಸ್ವಲ್ಪ ನಿಲ್ಲು, ನಾನು ಇದು ಮಾಡುತ್ತೇನೆ ಅಂತ ಹೇಳಿ. ಆಮೇಲೆ ನನ್ನ ಮಿತ್ರ ಒಬ್ಬ ಪೊಲೀಸ ಇದ್ದ. ಆ ಪೊಲೀಸನ್ನು ಸಂಪರ್ಕಿಸಿದಾಗ ಅವ ಹೇಳ್ತಾನೆ ಏನಂತ ಹೇಳಿದರೆ, ಆ ಹುಡುಗ ಗಾಂಜಾ ಸೇವನೆ ಮಾಡಿ ರಾತ್ರಿ 1 ಗಂಟೆಗೆ ಒಂದು ಮಂದಿರದ ಹಣದ ಡಬ್ಬವನ್ನು ಒಡೆದಿದ್ದಾನೆ. ಅದು CC ಕ್ಯಾಮೆರಾದಲ್ಲಿ ಬ್ಲಾಕ್ ಆಗಿದೆ. ಆದ್ದರಿಂದ ಅವನನ್ನು ನಮಗೆ ಅಷ್ಟು ಸುಲಭದಲ್ಲಿ ಬಿಡಲಿಕ್ಕೆ ಆಗೋದಿಲ್ಲ, ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಅಂತ ಹೇಳಿ. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದಾಗ ಇಲ್ಲ, ಅದು ನಾವು ಕೋರ್ಟಿಗೆ ಹಾಜರುಪಡಿಸಲೇಬೇಕು ಅಂತ ಹೇಳಿ ಮತ್ತು ನಾನು ಆ ತಾಯಿಗೆ ಬೇರೆ ಒಂದು ರೂಪದಲ್ಲಿ ಬೇರೆ ಒಂದು ದಾರಿಯನ್ನು ತೋರಿಸಿಕೊಟ್ಟೆ. ಈ ರೀತಿ ನಮ್ಮ ಸಮಾಜದಲ್ಲಿ ನಡೆಯುವುದರಿಂದ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇಂಥ ಒಳ್ಳೆಯ ಕಾರ್ಯಕ್ರಮಗಳಿಗೆ ಜನರು ಯಾಕೆ ಬರುವುದಿಲ್ಲ ಅಂತ ಹೇಳಿ ಕೂಡ ಒಂದು ಬೇಸರ ಉಂಟು. ಉಳ್ಳಾಲ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಅನೇಕ ಯುವಕರನ್ನು ಕರೆದು ಸಂದೀಪ್ ಇನ್ಸ್ಪೆಕ್ಟರ್ ಸ್ವಲ್ಪ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದಾರೆ, ಇಲ್ಲಿಯ ಹಿರಿಯರು ಹೇಳಿದ ಹಾಗೆ. ಅದು ನಮ್ಮ ಪೀಸ್ ಕಮಿಟಿಯಲ್ಲಿ ಅಭಿಪ್ರಾಯ ಬಂದಿದೆ. ಇದಕ್ಕೆ ನನ್ನಂದಾಜಿನಲ್ಲಿ ಮೇನ್ ಕಾರಣ, ಮುಂಚೆಲ್ಲ ನಾವು ತಂದೆ ತಾಯಿಗಳನ್ನು ಫಾಲೋ ಮಾಡುತ್ತಾ ಇದ್ದೆವು. ಈಗಿನ ಯುವಕರು ಫಾಲೋ ಮಾಡೋದು ಯಾರನ್ನು ಗೊತ್ತುಂಟಾ, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳನ್ನು, ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳನ್ನು. ಆರ್ಯನ್ ಖಾನ್ ಎಂಬ ಒಬ್ಬ ಸಿನಿಮಾ ನಟನನ್ನು ಹಡಗಿನಲ್ಲಿ ಶಿಪ್ಪಿನಲ್ಲಿ ಮಾದಕ ದ್ರವ್ಯದ ಮೂಲಕ ಅವನನ್ನು ಬಂಧಿಸಲಾಯಿತು. ಆಮೇಲೆ ಅದಕ್ಕೆ ಕೇಸ್ ಬಿಟ್ಟು ಹೋಯಿತು ಏನೋ. ಹೀಗೆ ಹಲವಾರು ಸಿನಿಮಾ ತಾರೆಯರ, ಹಲವಾರು ಹೀರೋಯಿನ್ಗಳ ಇವತ್ತು ನಮ್ಮ ಯುವಕರು ಅವರ ಹಾಗೆ ಕೂದಲಿಡುವುದು, ಅವರ ಹಾಗೆ ಪ್ಯಾಂಟ್ ಹಾಕುವುದು, ಅವರ ಹಾಗೆ ಫುಡ್ ತೆಗೆಯುವುದು. ಇದರಲ್ಲಿ ವಿದ್ಯಾರ್ಥಿಗಳು ಅಲ್ಲ, ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು, ಇವರ ಜೀವನ ಅಂತ ಹೇಳಿದರೆ ಎಂಥದ್ದು ಗೊತ್ತುಂಟಾ, ಇವರಿಗೆ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಒಂದೊಂದು ಹೆಸರಿಟ್ಟಿದ್ದಾರೆ. ಒಂದು ಪೆಡ್ಲರ್, ಮತ್ತೊಂದು ಕಿಂಗ್ ಪಿನ್. ಈ ಪೆಡ್ಲರ್ ಅಂತ ಹೇಳಿದ್ರೆ ಯಾರು ಗೊತ್ತುಂಟಾ, ಈಗಿನ MA, ಮುಂಚೆ MA ಅಂತ ಹೇಳಿದ್ರೆ ಮಾಸ್ಟರ್ ಆಫ್ ಆರ್ಟ್ಸ್ ಅಂತ, MD ಮಾಸ್ಟರ್ ಆಫ್ ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ, MD MA. ಇಂಥ ಹಲವಾರು ಹೆಸರು ಬದಲಾವಣೆ. ನಂಗೆ ಚೆರಿಕ್ ಮತ್ತುಗೂ ರಾಕ್ ಎಂಟಿಂತು, ಬೀರ್ ಎಂಟಿಂತು, ಬ್ರ್ಯಾಂಡ್ ಎಂಟಿಂತು, ವೈನ್ ಎಂಟಿಂತು, ಇಪ್ಪ ಪೇರೆಲ್ಲ ಪೊಯ್ತು, ಬೇರೆ ಬೇರೆ ಬಂದನು. ಆ ಜಗಣೇಶಂಗೆ ಅವ ಬೈತು ಇಪ್ಪಂದ್ರೆ ಬಂದ್ರೆ ಫ್ಲಾಟ್ ಪ್ರಿಂಟ್ ಬಂತು. ಒಕ್ಕ സ്കൂൾ പോയിട്ട് ഇപ്പൊ ഇംഗ്ലീഷ് മീഡിയം സ്കൂൾ ಬಂತು. എന്റെ പോലമേ സമാജത്തിൽ പേരെല്ലാം ചേഞ്ച് ആയിട്ട് ആൾ ബദലാവണ ആക്കുമ്പോ ഇതിന്റെ പേരും ചേഞ്ച് ചെയ്തൂടെ, ഇതുക്കും സീറ്റ് കൊടുക്കണ്ടേ, ಸಾಮಣ ಬೆಡ್ಕಾಯಂಗು ಇದಕ್ಕೂ ಸೀಟ್ ಕೊಡ್ಕೊಂಡೆ. അങ്ങനെ ಸಭಲು ರೀಸೆಂಟ್ಲಿ ತೀರಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಬ್ಬಳು ಮಹಿಳಾ ಡಾಕ್ಟರ್ ಅನ್ನು ಪೊಲೀಸರು ಬಂಧಿಸಿದರು. ಅವರಲ್ಲಿ ಸಿಕ್ಕಿದ ವಸ್ತುಷ್ಟು ಗೊತ್ತುಂಟ, 6 ಲಕ್ಷದ್ದು, ಸುಮಾರು 400 ಗ್ರಾಮ್ ಇದು MD MA. ಅದು ಕೈಯಲ್ಲಿ ಹಿಡಿದು ಈಗಿನ ಯುವಕರು ಹೀಗೆ ಮಾಡಿ ಹೀರಬಹುದು. ಆಗ ಅವರಿಗೆ ಆವೇಶ, ಉಲ್ಲಾಸ, ಸಂತೋಷ, ಗೊತ್ತಾಯ್ತಲ್ಲ. ಆದ್ದರಿಂದ ಇದು ಚಟಕ್ಕೆ ಬಿಡಲಿಕ್ಕೆ ನಮ್ಮ ಸಮಾಜದಲ್ಲಿ ಹಠಬೇಕು. ಮತ್ತೆ ಯಾರು ಕೂಡ ಇಲ್ಲಿ ನಾನು ನೋಡಿದ ಮಟ್ಟಿಗೆ ಏನಾದರೂ ಒಂದು ಘಟನೆ ಆದರೆ ಮಾತ್ರ ಲಾಠಿ, ದೊಣ್ಣೆ, ಅದು ಇದೆಲ್ಲ ಹಿಡ್ಕೊಂಡು ಬರುವುದು. ಅದರ ಮುಂದೆ ಸಂಬಂಧಪಟ್ಟ ಇಲಾಖೆಗೆ ತೆಗೆದುಕೊಂಡು ನನಗೂ ಹೆದರಿಕೆ, ಬಾಕಿದ್ದವರಿಗೂ ಹೆದರಿಕೆ. ಇದು ನಾನು ನೋಡಿ ಒಂದು ಸ್ಟಡಿ ಮಾಡಿದಂತಹ ಒಂದು ಘಟನೆ. ಇವತ್ತಿನ ಪೇಪರ್ನಲ್ಲಿ ನೋಡಿ, ವಾರ್ತಾ ಭಾರತಿಯಲ್ಲಿ ಒಬ್ಬ ಕ್ರಿಕೆಟ್ ಪಟು
ಈಗ ನನಗೆ ನನ್ನ ಪೇಪರ್ ಉಂಟು, ನನಗೆ ಟೈಮ್ ಇಲ್ಲ. ಒಬ್ಬ ಕ್ರಿಕೆಟ್ ಪಟುವನ್ನು ಇದೇ ಔಷಧ ಸೇವನೆಗಾಗಿ ಅವನನ್ನು ಮ್ಯಾಚಿನಿಂದ ವಜಾಗೊಳಿಸಿದ್ದ. ಇವತ್ತಿನ ವಾರ್ತಾ ಭಾರತಿಯಲ್ಲಿ ಉಂಟು. ಮತ್ತು ಬಂಧುಗಳೇ, ಸ್ವಲ್ಪ ಆಲೋಚಿಸಿ. ಯಾವಾಗಲೂ ಪೇಪರ್ನಲ್ಲಿ ಈ ಉಲ್ಲಾಲ 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 ಅಂತ ಬರುವಾಗ ನಮಗೂ ಕೂಡ ತುಂಬ ದುಃಖ ಆಗ್ತದೆ. ನನಗೆ ವಿಸ್ತಾರವಾಗಿ ಮಾತಾಡಲಿಕ್ಕೆ ಇತ್ತು. ವಿ ಹ್ಯಾವ್ ನೋ ಟೈಮ್. ದ ಟೈಮ್ ಈಸ್ ವೆರಿ ರೆಡ್ಯೂಸ್ ಆನ್ ದಿ ಫ್ಯೂ ಮಿನಿಟ್ಸ್. ನಮ್ಮ ಪ್ರಧಾನರು, ಒಳ್ಳೆಯ ಜನಸೇವಕರು, ಈ ಹಿಂದಿನ ದರ್ಗಾ ಅಧ್ಯಕ್ಷರು, ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಒಬ್ಬ ನಾಯಕರು ಕೂಡ ಹೌದು. ಇಂತಹ ನಾಯಕರನ್ನು ನಾವು ಉಳಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ಬೇಕು. ಅಂದರೆ ಯಾವ ಗ್ರೌಂಡ್ನಲ್ಲೂ ಅವರು ಫುಟ್ಬಾಲ್ ಹಾಗೆ, ಕ್ರಿಕೆಟ್ ಹಾಗೆ ಮಾತಾಡುವಂಥ ಶಕ್ತಿಯುಳ್ಳಂಥ ಒಬ್ಬ ನಾಯಕರು. ಈ ಸಂದರ್ಭದಲ್ಲಿ ನನ್ನ ಗುರುಗಳಾದ ಹಾಜಿ UK ಇಬ್ರಾಹಿಂ ಅವರನ್ನು ನೆನಪಿಸಿ ನನಗೆ ಒಂದು ಅವಕಾಶ ಕೊಟ್ಟಂತ ಮೊಯ್ದೀನ್ ಸಾಹೇಬರು ಒಂದು ಒಳ್ಳೆಯ ಕೆಲಸ, ಚಿಕ್ಕದಾದರೂ ಚೊಕ್ಕಟಾಗಿದೆ ಅಲ್ವಾ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳಿದಾಗೆ, ನಮ್ಮೂರ ಕಡಲಿನ ಸೂರ್ಯಾಸ್ತ ಚಂದ, ನಮ್ಮೂರ ಕಡಲಿನ ಬಂಡೆ ಮೀನ್ ಚಂದ, ಕತ್ಲಾದ ಮೇಲೆ ಕುಡ್ಕೊಂಡು ಕುಣಿಯುವುದು ಚಂದ, ಈ ಊರು ಹೊಳೆ ನೀರು ಆಕಾಶ ಚಂದ, ನಮ್ಮ ಈ ಸಭೆಗೆ ಬಂದ ನೀವೆಲ್ಲರೂ ಚಂದ ಅಂತ ಹೇಳಿ ನನ್ನೆರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲಪೇಟೆ ನಾಗರಿಕರು ಮತ್ತು ರಹಮಾನಿಯಾ ಮಸೀದಿಯ ಆಡಳಿತ ಸಮಿತಿಯವರು ಬಸ್ತಿಪಡ್ಪು BFC ಮತ್ತು ಯುನೈಟೆಡ್ ಚಾರಿಟಬಲ್ ಟ್ರಸ್ಟ್ನ ಸಹಯೋಗದೊಂದಿಗೆ ಇವತ್ತು ನಡೆಸಿಕೊಂಡು ಬಂದಂಥ ಮದ್ಯವ್ಯಸನ ದೂರ ಮಾಡುವ ಸಲುವಾಗಿ ಮಾಡಿದ ಅಭಿಯಾನದ ಈ ಒಂದು ಸಮಾರಂಭದಲ್ಲಿ ನಮಗೆ ಉಪನ್ಯಾಸವನ್ನು ನೀಡಿದಂಥ ಪ್ರೊಫೆಸರ್ ಆದಂಥ AM ಖಾನ್ ಸಾಹೇಬ್ರೆ, ಸುಮಾರು 26 ವರ್ಷಗಳ ಹಿಂದಿನ ಸ್ನೇಹಿತ ಕಿಶೋರ್ ಅತ್ತಾರ್ ಅವರೇ, ಈಗಾಗಲೇ ಮಾತಾಡಿದ ಮೊಹಮ್ಮದ್ ಮುಕ್ಕಚೇರಿ ಅವರೇ, ಹಿರಿಯರಾದ ಕುಂಜಮೋಹನ್ ಅವರೇ, ಈ ಕಾರ್ಯಕ್ರಮದ ರೂವಾರಿ ಹಾಜಿ ಮೊಯ್ದೀನ್ ಅವರೇ, ಮುಂದಿನ ಸಾಲಿರುವಂಥ UB ಇಲಿಯಾಸ್ ಅವರೇ, UT ಇಲಿಯಾಸ್ ಅವರೇ, ಹನೀಫ್ ಅವರೇ, ತೌಸೀಫ್ ಅವರೇ, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ನನ್ನ ಮಿತ್ರರೇ, 6 ಗಂಟೆಗೆ ನಾವು ಸಭೆಯನ್ನು ಮುಕ್ತಾಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಅದೇ ಪ್ರಕಾರ 6 ಗಂಟೆಗೆ ಜನ ಎಲ್ಲ ಎದ್ದು ಹೋಗಿ ಕೂಡ ಆಗಿದೆ. ಪರವಾಗಿಲ್ಲ. ಈಗಿನ ಯುಗ ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ, ಯೂಟ್ಯೂಬಲ್ಲಿ ನೋಡುವಂಥ ಯುಗ ಆದ ಕಾರಣ ಮುಂಭಾಗದಲ್ಲಿ ಜನ ಕಮ್ಮಿ ಇದ್ದರೂ ವಿಚಾರವನ್ನು ತಿಳಿಯುವಂಥ ವ್ಯವಸ್ಥೆ ನಮ್ಮ ಸರ್ಕಾರಗಳು ಮಾಡಿಕೊಟ್ಟಿದೆ. ಅದರಿಂದ ನಮ್ಮ ಈ ಒಂದು ಆಂದೋಲನ ಜನರಿಗೆಲ್ಲರಿಗೂ ಮುಟ್ಟುವಂಥ ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕೆಂತ ಹೇಳಿದರೆ AM ಖಾನ್ ಅವರು ಇದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವ ಒಂದು ಪಿಕ್ಚರನ್ನು, ಇಡೀ ಮಾಹಿತಿಯನ್ನು ಒಂದು ಪೇಜಲ್ಲಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಇನ್ನು ಮುಂದುವರಿಸಿಕೊಂಡು ಹೋಗುವ ಕೆಲಸ ಬರೀ ಉಳ್ಳಾಲಪೇಟೆ ನಾಗರಿಕರ ಕೆಲಸ ಅಲ್ಲ. ಉಳ್ಳಾಲಪೇಟೆಯ ಅಧ್ಯಕ್ಷರು, ಇನ್ನಿತರ ಎಲ್ಲ ಮೊಹಲ್ಲದ ಅಧ್ಯಕ್ಷರುಗಳನ್ನು ಕರೆದು ಒಂದು ಸಭೆಯನ್ನು ಮಾಡಿ ಇದರ ಬಗ್ಗೆ ಇನ್ನಷ್ಟು ವ್ಯಾಪಕವಾಗಿ ಉಳ್ಳಾಲದಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿಕೊಂಡು, ನಾವು ಮನಸ್ಸು ಮಾಡಿದರೆ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥನ್ನು ನಾವು ಬಹಳ ಹಿಂದಿನಿಂದಲೇ ಕೆಲವು ವಿಚಾರಗಳನ್ನು ಕಂಡುಕೊಂಡಿದ್ದೇವೆ. ಉಳ್ಳಾಲದಲ್ಲಿ ಬಹಳಷ್ಟು ಮೊಹಮ್ಮದ್ ಮುಕ್ಕಾಚೇರಿ ಹೇಳಿದ ಹಾಗೆ ಕಲ್ಲು ಕುಡಿಯುವವರು ಜಾಸ್ತಿ ಇದ್ರು, ಶರಾಬ್ ಕುಡಿಯುವವರು. ಒಂದು ಬೀದಿಯಿಂದ ತೊಡಗಿದರೆ ಇನ್ನೊಂದು ಬೀದಿಯವರೆಗೆ ರಸ್ತೆಯಲ್ಲಿ ಶರಾಬ್ ಕುಡಿದು ಬೀಳುವವರಿದ್ದರು. ಅಲ್ಹಮ್ದುಲಿಲ್ಲಾ, ಈಗ ಉಳ್ಳಾಲದಲ್ಲಿ ಒಬ್ಬರೂ ಕೂಡ ರಸ್ತೆಯಲ್ಲಿ ಶರಾಬ್ ಕುಡಿದು ಬೀಳುವವರನ್ನು ನಾವು ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಜನಜಾಗೃತಿಯಾಗಿದೆ. ಅವರ ಮನೆಯವರು, ಅವರ ಕುಟುಂಬಸ್ಥರು, ನೆರೆಕೆರೆಯವರು ಎಲ್ಲರೂ ಹೇಳಿದ ಕಾರಣ ಅದು ಇವತ್ತು ಇಲ್ಲದಾಗಿದೆ. ಇನ್ನೊಂದು ಹೆಚ್ಚಿಗೆ ಹೇಳಬೇಕಾದ್ರೆ, ನಮ್ಮ ಉಳ್ಳಾಲದಲ್ಲಿ ವರದಕ್ಷಿಣ ಪಿಡುಗು ಬಹಳ ಜೋರಾಗಿ ನಡೀತಾ ಇತ್ತು. ಒಬ್ಬ ಹುಡುಗಿಯ ಮದುವೆ ಮಾಡಬೇಕಾದ್ರೆ ಈಗಲೂ ಕಷ್ಟ ಇದೆ. 25 ಪೌನು 50 ಪೌನು ಅಂತ ಹೇಳಿದ್ರೆ ಲಕ್ಷ ಲಕ್ಷ ಮನೆ ಅಳವು ಮಾಡಿ ಸಾಲ ಮಾಡುವಂಥ ವ್ಯವಸ್ಥೆ ಇದೆ. ಆದರೆ ವರದಕ್ಷಿಣ ಪಿಡುಗು ಅಂತ ಹೇಳುವಂಥ ಹಣಕ್ಕೆ ತೆಗೆಯುವಂಥ ಪರಿಸ್ಥಿತಿ, 5 ಲಕ್ಷ ಕೊಡು, 2 ಲಕ್ಷ ಕೊಡು, 50,000 ಕೊಡು ಅಂತೆ.
ಇದು ಸಂಘ ಸಂಸ್ಥೆಗಳ ಪ್ರಯತ್ನದಿಂದ ಉಳ್ಳಾಲದಲ್ಲಿ ಇವತ್ತು ನಿರ್ಮೂಲನವಾಗಿದೆ. ಅದು ಇದ್ಯಾಕೆ ಉದಾಹರಣೆ ಕೊಟ್ಟೆ ಅಂತ ಹೇಳಿದರೆ, ಈಗ ನೀವೇನು ಇಲ್ಲಿ ಮದ್ಯವ್ಯಸನ ಮುಕ್ತ ಮಾಡಬೇಕು ಅಂತೇಳಿ ಆಂದೋಲನ ಮಾಡಿದ್ದೀರಾ, ಇದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಈ ಊರಿನ ಸಂಘ ಸಂಸ್ಥೆಯವರು ಕೈ ಜೋಡಿಸಿಕೊಟ್ಟಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿಕೊಂಡು ಈ ಪೇಟೆ ನಾಗರಿಕರು ಮತ್ತು ಮೊಯ್ದೀನ್ ಹಾಜಿಯ ನೇತೃತ್ವದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಎಂ ಖಾನ್ ಬಂದಾಗಲೇ ಅದನ್ನು ಪ್ರಶಂಸೆ ಮಾಡಿದ್ದಾರೆ. ಈ ಒಂದು ಸೆಪ್ಟೆಂಬರ್ ತಿಂಗಳ ಆಂದೋಲನದಲ್ಲಿ ಮಾಡಿದ್ದು ಇನ್ನಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇನ್ನಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಲಿಕ್ಕೆ ಈ ಪೇಟೆ ನಾಗರಿಕರು ಮತ್ತು ಸಂಘಸ್ಥರಿಗೂ ಅಲ್ಲಾಹನು ಒದಗಿಸಿಕೊಡ್ಲಿ ಅಂತ ಹೇಳಿ ನೀವು ಈ ಪ್ರಾರಂಭ ಮಾಡಿದಂಥ ಈ ಜಾಥಾ ಮತ್ತು ಈ ಜನಜಾಗೃತಿ ಸಮಾವೇಶ ಉಳ್ಳಾಲದ ಎಲ್ಲ ಕಡೆ ಪಸರಿಸಿಕೊಂಡು ನಮ್ಮ ಎಲ್ಲ ಯುವಕರು ಒಂದು ಮದ್ಯಮುಕ್ತವಾಗಿ ಇರಲಿಕ್ಕೆ ಅಲ್ಲಾಹು ಕರುಣಿಸಲಿ ಅಂತ ಹೇಳಿಕೊಂಡು, ಈಗಾಗಲೇ ಖಾನ್ ಸಾಹೇಬರು ಮತ್ತು ನಮ್ಮ ಕಿಶೋರ್ ಹೇಳಿದ ಹಾಗೆ ಒಬ್ಬ ವ್ಯಸನಿಯನ್ನು ನಾವು ಅಷ್ಟು ಸುಲಭದಲ್ಲಿ ಅವರನ್ನು ಬಿಡಿಸಲಿಕ್ಕೆ ಆಗೋದಿಲ್ಲ. ಅವನನ್ನು ಪ್ರೀತಿ ಮಾಡಿಕೊಂಡು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಲ್ಲದೆ ಅವನನ್ನು ಜೋರು ಮಾಡಿದರೆ, ಅವನನ್ನು ಕೇಸ್ ಮಾಡಿದರೆ ಏನೂ ಇವತ್ತು ನಡೀತಾ ಇಲ್ಲ. ಅವರನ್ನು ಪ್ರೀತಿ ಮಾಡಿಕೊಂಡು ಅಂತವರನ್ನು ನಾವು ಸರಿದಾರಿಗೆ ಕೆಲಸ ಮಾಡುವ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.